ಬರ್ತಾ ಇದೆ. ಬನ್ನಿ ಬಾಂಧವರೇ, ಯಾರು ಕೂಡ ನಿರಾಶರಾಗಬೇಕಾಗಿಲ್ಲ. ಆರೋಗ್ಯಪೂರ್ಣ ಸಮಾಜದತ್ತ ಮುನ್ನಡೆಯೋಣ. ಬನ್ನಿ, ಒಂದು ಹನಿ ರಕ್ತವನ್ನು ಕೂಡ ದಾನ ಮಾಡಿ. ಮಹಿಳೆಯರು ಕೂಡ ರಕ್ತವನ್ನ ದಾನ ಮಾಡಬಹುದು. 18 ವರ್ಷ ತುಂಬಿದ 65 ವರ್ಷ ವಯಸ್ಸಿನ ಎಲ್ಲ ಸ್ತ್ರೀ ಪುರುಷರು ಕೂಡ ಪ್ರತಿ ತಿಂಗಳ 3 ತಿಂಗಳಿಗೊಮ್ಮೆ ರಕ್ತದಾನವನ್ನ ಮಾಡಬಹುದು. ಮಹಿಳೆಯರು 4 ತಿಂಗಳಿಗೊಮ್ಮೆ ರಕ್ತದಾನವನ್ನ ಮಾಡಬಹುದು. ಇನ್ನೊಂದು ಜೀವಕ್ಕೆ ನೀವು ಸಂಜೀವಿನಿ ಆಗಬಹುದು, ಇನ್ನೊಂದು ಜೀವಕ್ಕೆ ನೀವು ವರದಾನ ಆಗಬಹುದು. ಬನ್ನಿ ಬಾಂಧವರೇ, ಶ್ರೀಮಂತರಾಗಬೇಕಾಗಿಲ್ಲ, ಸಂಪತ್ತು ವಿತರಣೆ ಮಾಡಬೇಕಾಗಿಲ್ಲ. ನಿಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಹನಿ ರಕ್ತ 3 ಜೀವಕ್ಕೆ ವರದಾನ. ಇದಾಗಿದೆ ಸದಕತುನ್ ಜಾರಿಯ, ನಿಷ್ಕಲಂಕವಾಗಿ ನೀಡುವ ದಾನ. ಅದೇ ರೀತಿ ಉಚಿತ ಕನ್ನಡಕ ಕೂಡ ಇದೆ ನೋಡಿ. ಸಂಘಟಕರ ತೀರ್ಮಾನದಂತೆ ಕಣ್ಣಿನ ಪರೀಕ್ಷೆ ಎಲ್ಲೂ ಕೂಡ ಒಂದೇ ಸೂರಿನಡಿಯಲ್ಲಿ ಲಭ್ಯ. ಬನ್ನಿ ಬಾಂಧವರೇ, ಉಚಿತ ಕನ್ನಡಕ ಕೂಡ ವಿತರಣೆ ಆಗ್ತಾ ಇದೆ. ಉಚಿತ ಕನ್ನಡಕ ನೋಡಿ, 10, 20, 30, 40, 50, 60 ಯಾವುದೇ ವರ್ಷ ವಯೋಮಾನದವರಿಗೂ ಕೂಡ ಕಣ್ಣಿನ ಸಮಸ್ಯೆ ಇದ್ದೇ ಇದೆ. ಪರೀಕ್ಷೆ ಮಾಡಿಕೊಳ್ಳಿ, ಸುಂದರ ಬದುಕನ್ನು ನಿಮ್ಮದಾಗಿಸಿಕೊಳ್ಳಿ. ಬನ್ನಿ ಬಾಂಧವರೇ, ಆರೋಗ್ಯವಂತ ಸುಂದರ ಸಮಾಜವನ್ನ ನಿರ್ಮಾಣ ಮಾಡೋಣ. ಜಾತಿ, ಮತ, ಧರ್ಮ, ಪಂಗಡ, ಬಿಡಾರ, ಕುಟೀರ ಎಲ್ಲೂ ಬೇರೆ ಬೇರೆ ಆದರೂ ಪರವಾಗಿಲ್ಲ, ಹೃದಯ ಮಾತ್ರ ಒಂದಾಗಿರಲಿ. ಬನ್ನಿ ಬಾಂಧವರೇ, ಈ ಸುಂದರ ಸಮಾರಂಭದಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮದ ಯಶಸ್ವಿಗೊಳಿಸಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮರಣಾರ್ಥ ಎಲ್ಲವೂ ಕೂಡ ಸಮಾಜ ಸೇವೆಗೆ ಜೀವನವನ್ನೇ ಮುಡಿಪಾಗಿಟ್ಟ ಮಹಾನ್ ತೇಜಸ್ಸು ಮರ್ಹೂಮ್ BM ಮುಮ್ತಾಜ್ ಅಲಿ ಅವರು ಸಮಾಜ ಸೇವೆಗಾಗಿ ಬಡವರ, ನಿರ್ಗತಿಕರ, ಅನಾಥರ, ವಿಧವೆಯರ, ಶೋಷಿತರ, ಮರ್ದಿತರ, ಮರ್ದನರ ಎಲ್ಲರ ಬದುಕಿಗೆ ನಿರಂತರವಾಗಿ ಸ್ಪಂದನೆಗೆ ಇದಿರ್ತಕ್ಕಂಥ ಓರ್ವ ಈ ಭಾಗದ ಏಕೈಕ ವ್ಯಕ್ತಿತ್ವ ಮರ್ಹೂಮ್ ಹಾಜಿ BM ಮುಮ್ತಾಜ್ ಅಲಿ ಅವರ ಸ್ಮರಣಾರ್ಥ ಮತ್ತೆ ಪುಣ್ಯದ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಉಚಿತ ಕಣ್ಣಿನ ಪರೀಕ್ಷೆ, ಉಚಿತ ದಂತ ಚಿಕಿತ್ಸೆ, ಅದೇ ರೀತಿ ರಕ್ತದಾನ ಶಿಬಿರ. ಬನ್ನಿ, ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಆತ್ಮೀಯತೆಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಬನ್ನಿ ಬಾಂಧವರೇ, ಕೃಷ್ಣಾಪುರದ ಪರಿಸರದಲ್ಲಿ ಸಡಗರ ಸಂಭ್ರಮದ ವಾತಾವರಣ ನಿರ್ಮಾಣವಾಗಬೇಕು, ಆರೋಗ್ಯವಂತ ಸಮಾಜ ಕಾಣಬೇಕು. ಆ ನಿಟ್ಟಿನಲ್ಲಿ ಸೌಹಾರ್ದತೆಯ, ಸಾಮರಸ್ಯದ, ಐಕ್ಯತೆಯ, ಒಗ್ಗಟ್ಟಿನ ಈ ಒಂದು ಪರಿಸರ ಮುನ್ನಡೆಯಬೇಕು ಎಂಬ ಪರಿಕಲ್ಪನೆಯಲ್ಲಿ ಈ ಒಂದು ಬೃಹತ್ ಕಾರ್ಯಕ್ರಮ ಇಲ್ಲಿ ಆಯೋಜನೆಗೊಂಡಿದೆ. ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಬನ್ನಿ ಬಾಂಧವರೇ, ನಿಮಗಾಗಿ ನಮ್ಮ ಈ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಗತಕಾಲದ ಅದೆಷ್ಟೋ ವರ್ಷಗಳ ಇತಿಹಾಸ ಇರತಕ್ಕಂಥ ಅದೆಷ್ಟೋ ವಿದ್ಯಾರ್ಥಿಗಳನ್ನ ಬೆಳಗಿಸಿದ, ಲೆಕ್ಕವಿಲ್ಲದಷ್ಟು ವಿದ್ಯಾರ್ಥಿಗಳನ್ನ ಶ್ರೀಮಂತರನ್ನಾಗಿಯೂ, ವೈದ್ಯರನ್ನಾಗಿಯೂ, ಡಾಕ್ಟರ್ಸ್ರನ್ನಾಗಿಯೂ, ಇಂಜಿನಿಯರ್ನಾಗಿಯೂ, ಶಿಕ್ಷಕರನ್ನಾಗಿಯೂ ಸೇರ್ಪಡೆಗೊಳಿಸಿದಂತ ಈ ಒಂದು ಶಾಲಾ ಪರಿಸರದಲ್ಲಿ ಇದೇ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ. ಗತ ಕಾಲದ ವೈಭವದಲ್ಲಿ 60ರ ದಶಕದಲ್ಲಿ, 70ರ ದಶಕದಲ್ಲಿ, 80ರ ದಶಕದಲ್ಲಿ, ಪ್ರತಿ ದಶಕದಲ್ಲೂ ಕೂಡ ಈ ಒಂದು ಶಾಲೆಯ ಅಭಿವೃದ್ಧಿ ಇಂದಿಗೂ ಕೂಡ ಅದೇ ಪರಿಕಲ್ಪನೆಯಲ್ಲಿದೆ. ಅನುದಾನಿತ ಶಾಲೆ ಕೃಷ್ಣಾಪುರದ ಹೃದಯ ಭಾಗದಲ್ಲಿ ಎಲ್ಲ ಬಾಂಧವರನ್ನ ಈ ಸುಂದರ ಮಾನವೀಯತೆಯ, ಮಮತೆಯ, ಕರುಣೆಯ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಒಟ್ಟಿನಲ್ಲಿ ನಿಮ್ಮ ಆರೋಗ್ಯಪೂರ್ಣ ಸಮಾಜಕ್ಕಾಗಿ ಸ್ನೇಹಿತನಿಲ್ಲದಿದ್ದರೆ ಎಡಗೈ ಇಲ್ಲದ ಬಲಗೈಯಂತೆ ಎಂಬ ಮಾತಿನಂತೆ ಅವರನ್ನ ನೆನಪಿಸಿಕೊಂಡು ಈ ಬಹಳಷ್ಟು ಪ್ರೀತಿಯಿಂದ ಸ್ವಾಗತ ಮಾಡಲಿಕ್ಕಿದ್ದಾರೆ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಇದರ ಪ್ರಧಾನ ಕಾರ್ಯದರ್ಶಿಯಾದಂತಹ ಸತ್ತಾರ್ ಪುತ್ತೂರ್, ಅದೇ ರೀತಿ MM ಶರೀಫ್ ರವರು, ಜಸ್ಟಿಸ್ ಫಾರ್ ಮುಮ್ತಾಜ್ ಅಲಿ ಗ್ರೂಪ್ ಮತ್ತು ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ರಿಜಿಸ್ಟರ್ಡ್ ಸಂಸ್ಥೆಯು ಆಯೋಜನೆ ಮಾಡಿದಂತಹ ಒಂದು ಸುಂದರವಾದಂತಹ ಒಂದು ಕಾರ್ಯಕ್ರಮ ಮರ್ಹೂಮ್ ಮುಮ್ತಾಜ್ ಅಲಿ ಇವರ ಹೆಸರಿನಲ್ಲಿ. ಕಾರಣ ಬಹಳಷ್ಟು ಶೈಕ್ಷಣಿಕ ಕ್ಷೇತ್ರದಲ್ಲೂ, ಧಾರ್ಮಿಕ ಕ್ಷೇತ್ರದಲ್ಲೂ, ಬೌದ್ಧಿಕ ಕ್ಷೇತ್ರದಲ್ಲೂ ಬಹಳಷ್ಟು ಹೆಸರುವಾಸಿಯನ್ನು ಗಳಿಸಿದಂತ ಒಬ್ಬ ಧೀಮಂತ ನಾಯಕ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆದ್ರೆ ಅಂತ ಒಂದು ವ್ಯಕ್ತಿತ್ವದ ಮುಂದಾಳು ಇಂದು ನಮ್ಮ ಜೊತೆ ಮರೆಯಾಗಿದ್ದಾರೆ. ಇವರ ಒಂದು ಸವಿ ನೆನಪಿಗಾಗಿ ಇಂದು ಬಹಳ ಅದ್ದೂರಿಯ ಒಂದು ಕಾರ್ಯಕ್ರಮ, ಸಾರ್ವಜನಿಕರಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಮ್ಮಿಕೊಂಡಂತಹ ಒಂದು ಕಾರ್ಯಕ್ರಮವಾಗಿರುತ್ತದೆ. ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣಾ ಶಿಬಿರ. ಒಂದು ಶಿಬಿರದ ವೇದಿಕೆಗೆ ಗಣ್ಯರಾಗಿ ಬಂದಂತಹ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಇದ್ದಂತಹ ನೇತೃತ್ವವನ್ನು ವಹಿಸಿದಂತಹ ಗಣ್ಯರು, ಹಾಗೆಯೇ ನಮ್ಮ
ಇದೇ ವಾರ್ಡಿನ ಮಾಜಿ ಕಾರ್ಪೊರೇಟರ್ ಕೂಡ ಇದ್ದಾರೆ. ಹಾಗೇನೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು. ಎಲ್ಲರನ್ನು ನಾನು ಸಮಯದ ಅಭಾವ ತೀರ ಕಡಿಮೆ ಇರುವುದರಿಂದ ಒಂದೇ ವಾಕ್ಯದಲ್ಲಿ ನಾನು ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸುತ್ತಾ, ಕಾರ್ಯಕ್ರಮವು ಮುಂದಕ್ಕೆ ಸಾಗಬೇಕಾದರೆ ನಾವು ಸಮಯವನ್ನು ಎಷ್ಟು ಚಿಕ್ಕದಾಗಿ ಕಾರ್ಯಕ್ರಮವನ್ನು ತೆಗೆದುಕೊಂಡು ಹೋಗಿ ಆದಷ್ಟು ಮುಂದಕ್ಕೆ ನಾವು ಕಾರ್ಯಕ್ರಮದ ಸಮಯವನ್ನು ಅರಿತು ನಾವು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ನಾವು ಆದಷ್ಟು ಚಿಕ್ಕದಾಗಿ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗುತ್ತದೆ. ಆದ್ರಿಂದ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತಾ, ನನಗೆ ಸ್ವಾಗತ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದಕ್ಕೆ ಹಾಗೆಯೇ ಸ್ವಾಗತ ನೀಡಲು ನನಗೆ ಸಮಯಾವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ಮತ್ತೊಮ್ಮೆ ಸ್ವಾಗತ ಬಯಸುತ್ತಾ ಮಾತಿಗೆ ವಿರಾಮ ಆಗ್ತಿದ್ದೇನೆ. ಆಗಮಿಸಿದ ನಮ್ಮ ನಿಮ್ಮೆಲ್ಲರನ್ನು ಬಹಳಷ್ಟು ಪ್ರೀತಿಯಿಂದ ಸ್ವಾಗತಿಸಿದ ಬ್ಲಡ್ ಹೆಲ್ಪ್ ಕೇರ್ ಸಂಸ್ಥೆಯ ಕಾರ್ಯದರ್ಶಿ ಸತ್ತಾರ್ ಪುತ್ತೂರ್ ಇವರಿಗೆ, ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸತ್ತಾರ್ ಪುತ್ತೂರ್ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಬದುಕು ಅರ್ಥಪೂರ್ಣವಾಗುವುದು ತಾನು ಬದುಕುವುದರಲ್ಲಿ ಅಲ್ಲ, ಸಮಾಜಕ್ಕಾಗಿ ಬದುಕುವುದರಲ್ಲಿ, ದೇಶಕ್ಕಾಗಿ ಬದುಕುವುದರಲ್ಲಿ, ಒಟ್ಟು ಮಾನವ ಜನಾಂಗದ ಹಿತಕ್ಕಾಗಿ ಬದುಕುವುದರಲ್ಲಿ. ಆ ನಿಟ್ಟಿನಲ್ಲಿ ಅರ್ಥಪೂರ್ಣವಾದಂತಹ ಬದುಕು ಮುಗಿಸಿದ ಶಿಕ್ಷಣ, ಧಾರ್ಮಿಕ, ರಾಜಕೀಯ, ಕ್ರೀಡೆ, ಸಮಾಜ ಸೇವೆ ಪ್ರತಿಯೊಂದು ರಂಗದಲ್ಲೂ ಮುಂಚೂಣಿಯಲ್ಲಿದ್ದುಕೊಂಡು ಎಲೆಮೆರೆಯ ಕಾಯಿಯಂತೆ ಯಾವುದೇ ಪ್ರಚಾರ, ಸನ್ಮಾನ, ಪುರಸ್ಕಾರಕ್ಕೆ ಕೊರಳೊಡ್ಡದೆ ಜನರ ಮಧ್ಯೆ ಅವರ ಕಷ್ಟ ಕಾರ್ಪಣ್ಯಗಳಿಗೆ ನಿರಂತರ ಸ್ಪಂದಿಸುತ್ತಾ ಕ್ಷಣಿಕ ಬದುಕನ್ನ ತ್ಯಜಿಸಿ ಶಾಶ್ವತ ಬದುಕಿನತ್ತ ಪಯಣಿಸಿದ ಚೆಲು ಕನ್ನಡ ನಾಡಿನ ಚಿನ್ನದಂತ ವ್ಯಕ್ತಿತ್ವ ಮರ್ಹೂಮ್ ಹಾಜಿ PM ಮಮ್ತಾಜ್ ಅಲಿ ಅವರ ಸವಿ ನೆನಪಿನಲ್ಲಿ ಆಯೋಜಿಸಿದ ಈ ಬೃಹತ್ ಕಾರ್ಯಕ್ರಮದಲ್ಲಿ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಹಿಳೆಯರ ಅಡಗಿಸಿಟ್ಟ ಧ್ವನಿಗೆ ಜಾಗೃತ ಧ್ವನಿಯಾಗಿರ್ತಕ್ಕಂಥ ನಿಕಟಪೂರ್ವ ಕಾರ್ಪೊರೇಷನ್ ಆಗಿರ್ತಕ್ಕಂಥ ಮೇಡಮ್ ಶಂಷಾದ್ ಅಬೂಬಕರ್ ಕಾರ್ಯಕ್ರಮಕ್ಕೆ 2 ಮಾತು ಶುಭವನ್ನ ಅರಿಸುವ ಮೂಲಕ. ಮರ್ಹೂಮ್ ಮಮ್ತಾಜ್ ಅಲಿ ಅವರ ಪ್ರಯುಕ್ತ ಅವರು ಮಾಡಿದಂತಹ ಕೆಲಸವನ್ನು ನೆನಪಿಸಿಕೊಂಡು ಒಂದು ಉತ್ತಮವಾದ ನಾಯಕ ಕೂಡ ಹೌದು, ಉತ್ತಮವಾದ ನಾಯಕ. ನನಗೆ ಯಾವತ್ತೂ ನನ್ನ ಸ್ಟೇಜಲ್ಲಿ ಕೂತು ನನ್ನ ಹತ್ರ ಹೇಳ್ತಾ ಇರುವಂತಹ ಒಂದು ಹೆಮ್ಮೆ ನನಗೆ ಇದೆ. ಏನೆಂದರೆ ಯಾವತ್ತೂ ನನಗೆ ಹೇಳುವರು, ಇದರಲ್ಲಿ ಈ ಸಮಾಜ ಸೇವೆ ಎಂಬುದು ಒಂದು ಉತ್ತಮವಾದ ಕೆಲಸ. ಈ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ನೀವು ಕೆಲಸ ಮಾಡಿದರೆ ಇನ್ನಷ್ಟು ಎತ್ತರದಲ್ಲಿ ಬೆಳೆಯಬಹುದು ಅಂತ ನನಗೆ ಯಾವತ್ತೂ ಕಿವಿ ಮಾತು ಹೇಳ್ತಾ ಇರುವಂತಹ ಒಂದು ಜನ ಅಂತ ನಾನು ಈಗಲೂ ಕೂಡ ನಾನು ನೆನಪಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರ ಒಂದು ಮರಣ ಎಲ್ಲರಿಗೂ ಒಂದು ಆಕಸ್ಮಿಕವಾಗಿ ಉಳಿದಿದೆ. ಒಂದು ಉತ್ತಮವಾದ ನಾಯಕ, ಮುಸ್ಲಿಂ ನಾಯಕ ಅಂತಲೇ ಹೇಳ್ಬಹುದು. ಯಾಕೆಂದ್ರೆ ಜಾಸ್ತಿಯಾಗಿ ಅವರು ಮಸೀದಿ ಕಮಿಟಿಯಲ್ಲಿ ಎಲ್ಲ ರೀತಿಯ ಮತ್ತು ಶಾಲೆ ಅಭಿವೃದ್ಧಿಗೆ ಯಾವತ್ತೂ ಅವರ ಬಾಯಲ್ಲಿ ಇರ್ತಾ ಇತ್ತು. ಬದ್ರಿಯಾ ಕಾಲೇಜ್, ಬದ್ರಿಯಾ ಶಾಲೆ, ಯಾವತ್ತೂ ಅವರು ಎಲ್ಲಿ ಸ್ಪೀಚ್ ಮಾಡಿದ್ರು ಕೂಡ ಅವರು ಮಿಶ್ಬಾ ಕಾಲೇಜಿದು ಒಂದು ಅಡ್ಮಿನಿಸ್ಟ್ರೇಷನ್ ಇದ್ರೂ ಕೂಡ ಅವರು ಬದ್ರಿಯಾ ಕಾಲೇಜನ್ನು, ಶಾಲೆಯನ್ನು ಯಾವತ್ತೂ ಪ್ರಸ್ತಾಪಿಸ್ತಾ ಇದ್ರು. ಎಲ್ಲಿ ಹೋದ್ರು ಕೂಡ ಬದ್ರಿಯಾ ಬದ್ರಿಯಾ ಅಂತಲೇ ಹೇಳ್ತಾ ಇದ್ರು. ಅದು ಮರಿಲಿಕ್ಕೆ ಸಾಧ್ಯ ಇಲ್ಲ. ಅವರ ಕೊಡುಗೆ ಕೂಡ ನನಗೆ ಸರಿಯಾಗಿ ಅವರ ಬಗ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ಅವರದು ನಾನು ಸ್ಟೇಜ್ ಮತ್ತು ಅವರ ಮುಖ ನೋಡಿ ಮಾತಾಡಿದ್ದು ನಾನು ಈ ಒಂದು ರಾಜಕೀಯಕ್ಕೆ ಬಂದ ನಂತರವೇ ಅವರ ಪರಿಚಯ ಆದದ್ದು. ಆದ್ರೂ ಕೂಡ ಅವರ ಆ ಒಂದು 5 ವರ್ಷದ ಒಂದು ನನ್ನೊಟ್ಟಿಗೆ ಸ್ಟೇಜ್ ಹಂಚಿಸಿಕೊಂಡಂತಹ ಸಮಯದಲ್ಲಿ ನನಗೆ ಆಗ್ತಾ ಇದೆ, ಒಂದು ಉತ್ತಮವಾದ ನಾಯಕ ಆಗಿದ್ರು. ಊರಿಗೆ ಕೂಡ ಒಳ್ಳೆಯ ಉತ್ತಮವಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ರು. ಶಾಲೆ ಅಡ್ಮಿನಿಸ್ಟ್ರೇಷನ್ ಅಥವಾ ಮಸೀದಿಯಲ್ಲಿ ಕೂಡ ಉತ್ತಮವಾಗಿ ಅವರ ಕೆಲಸ ನಡೀತಾ ಇತ್ತು. ಈಗ ಒಂದೇ ನಮಗೆ ನೆನಪು ಮಾತ್ರ ಅವರದು. ಇನ್ಶಾ ಅಲ್ಲಾಹನು ಆ ದುನಿಯಾದಲ್ಲಿ ಕೂಡ ಅವರಿಗೆ ಉತ್ತಮ ರೀತಿಯಲ್ಲಿ ಅಲ್ಲಿ ಅವರಿಗೆ ಸುಖ ಸಿಗಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸುವ. ಅದೇ ರೀತಿ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಇವರಿಗೆ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಅವರ ನೆನಪಿಟ್ಟು ಇಂಥ ಒಂದು
ಸಮಾಜ ಸೇವೆಯ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ನಿಮಗೆ ಕೂಡ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಈ ಒಂದು ಶಿಬಿರ ಉತ್ತಮ ರೀತಿಯಲ್ಲಿ ನಡೆಯಲಿ, ಇನ್ನಷ್ಟು ನಿಮ್ಮ ಈ ಸಮಾಜ ಸೇವೆ ಇನ್ನಷ್ಟು ಬೆಳೆಯಲಿ ಅಂತ ಹೇಳ್ತಾ ಹಾರೈಸ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮಿಂದ ಬಹಳಷ್ಟು ದೂರ ಯಾತ್ರೆ ಆಗಿರ್ತಕ್ಕಂಥ ಅಜ್ಜಿ BM ಮಮತಾಜ್ ಅಲಿ ಅವರ ಬಗ್ಗೆ ಬಹಳಷ್ಟು ಭಾವನಾತ್ಮಕವಾಗಿ ಮಾತಾಡಿದ ಮೇಡಮ್. ನಮ್ಮ ನಂತರ ಜನ ನಮ್ಮನ್ನ ನೆನಪಿಸಿಕೊಳ್ಳಬೇಕಾದರೆ ಎರಡರಲ್ಲಿ ಒಂದನ್ನ ಮಾಡಬೇಕು. ಒಂದು, ಓದಬಹುದಾದನ್ನ ಬರೆಯಬೇಕು, ಇಲ್ಲವೇ ಬರೆಯುವಂತದನ್ನ ಮಾಡಬೇಕು. ದೇಶ ಕಂಡಂತಹ, ರಾಜ್ಯ ಕಂಡಂತಹ, ಜಿಲ್ಲೆ ಕಂಡಂತಹ ಶ್ರೇಷ್ಠ ಮಾನವತಾವಾದಿ, ಸೌಹಾರ್ದತೆಯ ಅರಿಕಾರ, ಸರ್ವರೊಂದಿಗೂ ಬೆರೆತು ಬೆರೆಯುವ ನಿಷ್ಕಲಂಕ ವ್ಯಕ್ತಿತ್ವದ ತೇಜಪುಂಜ, ಬಡವರ ಪಾಲಿಗೆ ಜ್ಞಾನದ ಬೆಳಕು ನೀಡಿದ ಪಾರಿಜಾತ, ಅನಾಥರ ಬದುಕಿಗೆ ಸ್ವರ್ಣ ಲೇಪಿಸಿದ ಸಂಜೀವಿನಿ, ಅರಸಿ ಬಂದವರ ಬದುಕಿಗೆ ಸಾಂತ್ವನದ ಸಿಂಚನ ಚಿಮ್ಮಿಸಿದ ಕಲ್ಪವೃಕ್ಷ, ನಿರ್ಗತಿಕರ ಬದುಕಿಗೆ ನಂದಾದೀಪವಾದ ಸಾಹುಕಾರ, ಬದುಕನ್ನೇ ಸಮಾಜ ಸೇವೆಗೆ ಸಮರ್ಪಿಸಿದ ಕೊಡುಗೈ ದಾಣಿ, ಮಾನವೀಯತೆಯ ಪ್ರತೀಕ, ಮಮತೆಯ ತಾಯಿ ಹೃದಯವುಳ್ಳ ಮುತ್ಸದ್ದಿ. ಅರ್ಥಪೂರ್ಣ ಕಾರ್ಯಕ್ರಮದ ಸಮಾರಂಭದ ಇನ್ನೋರು ಮುಖ್ಯ ಅತಿಥಿ ಶ್ರೀಯುತ ಮೂಡಾ ಸದಸ್ಯರಾಗಿರ್ತಕ್ಕಂಥ ಕ್ರಿಯಾಶೀಲ ಸಾರಥಿ ಅಬ್ದುಲ್ ಜಲೀಲ್ ರವರು ಕಾರ್ಯಕ್ರಮಕ್ಕೆ ಎರಡು ಮಾತು ಶುಭವನ್ನ ಹಾರೈಸಬೇಕು. ರಹಮತುಲ್ಲಾಹಿ ವಬರಕಾತು. ಜಸ್ಟಿಸ್ ಫಾರ್ ಮಮತಾಜ್ ಅಲಿ ಇದರ ಪ್ರಯುಕ್ತ ನಡೀತಿರುವ ಬ್ಲಡ್ ಹೆಲ್ತ್ ಕೇರ್ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಮಮತಾಜ್ ಅಲಿ ಅವರ ಬಗ್ಗೆ ಹೇಳುವುದಾದರೆ ತುಂಬ ಇದೆ, ಅದು ತೀರ್ಲಿಕ್ಕಿಲ್ಲ. ಅಷ್ಟು ಕಾರ್ಯಕ್ರಮ ಮಾಡಿದ್ದಾರೆ. ಇಲ್ಲಿ ಒಳ್ಳೆಯ ಒಬ್ಬ ನಾಯಕತ್ವ, ಅವರ ಹೋದ ಮೇಲೆ ನಮಗೆ ಇಲ್ಲಿ ನಾಯಕತ್ವ ಇಲ್ಲದಾಗೆ ಆಗಿದೆ. ದೇವರವರಿಗೆ ಸ್ವರ್ಗ ತೋಫ ಮಾಡಲಿ ಅಂತ ನಾವೆಲ್ಲ ಪ್ರಾರ್ಥಿಸುವ. ಇದೆಲ್ಲರೂ ಇಲ್ಲ, ತುಂಬ ಜನ ಬಂದು ಇದಕ್ಕೆ ರಕ್ತ ಶಿಬಿರದಲ್ಲಿ ಭಾಗವಹಿಸಬೇಕು. ಸಾಯಂಕಾಲ 4 ಗಂಟೆ ತನಕ ಇದಕ್ಕೆ ಆಗುವ ಕಾರ್ಯಕ್ರಮ, ಇದರೆಲ್ಲರೂ ಬಂದು ಕೊಡಬೇಕು. ನಾನು ಕೂಡ ಈಗ ಕೊಡ್ತೇನೆ. ಅದಕ್ಕೋಸ್ಕರ ತಾವೆಲ್ಲರೂ ಬಂದಿದ್ದೀರಿ. ಮಮತಾಜ್ ಅಲಿ ಅವರಿಗೆ ಪ್ರತ್ಯೇಕ ನಾವೆಲ್ಲರೂ ದುವಾ ಮಾಡಬೇಕು. ಅವರಂಥ ನಾಯಕತ್ವ ಇನ್ನೂ ಇಲ್ಲಿ ಮೂಡಿ ಬರಬೇಕು. ಒಳ್ಳೆಯ ಮನುಷ್ಯತ್ವ ಇದ್ದವರು ನಾವು ಕಲ್ತ್ಕೊಂಡಿದ್ದೇವೆ. ದೇವರು ಅವರಿಗೆ ಆಖರದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ನನ್ನ ಎರಡು ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ದೇಶದರ್ಶಿ ಮಾತಾಡ್ತಾ ಇದ್ದಾರೆ. ಅವರ ನಡೆ ನುಡಿಯ ಬಗ್ಗೆ ಇದೀಗ ಸಮಾರಂಭದ ಇನ್ನೊರು ಮುಖ್ಯ ಅತಿಥಿ ಬದ್ರಿಯಾ ಎಜುಕೇಶನ್ ಇದರ ಸಂಚಾಲಕರಾಗಿರ್ತಕ್ಕಂಥ BN ನಜೀರ್ ಕಾರ್ಯಕ್ರಮಕ್ಕೆ ಎರಡು ಮಾತು ಶುಭವನ್ನ ಹಾರೈಸಿ. ಅಸ್ಸಲಾಮು ಅಲೈಕುಂ, ನಮಸ್ಕಾರ. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಅತಿಥಿಗಳೇ ಹಾಗೂ ಈ ಬ್ಲಡ್ ಹೆಲ್ಪ್ ಲೈನ್ ಮತ್ತು ಜಸ್ಟಿಸ್ ಫಾರ್ ಮಮತಾಜ್ ಅಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನಮ್ಮ ಸದಸ್ಯರೇ, ಇವತ್ತು ಮಮತಾಜ್ ಅಲಿ ಅವರು ಒಂದು ನೆನಪಾಗಿದ್ದಾರೆ. ಮಮತಾಜ್ ಅಲಿ ಅವರದು ಒಂದು ವ್ಯಕ್ತಿಯಲ್ಲ, ಅವರೊಂದು ಶಕ್ತಿ. ಅವರು ಹಲವಾರು ಕಾರ್ಯಕ್ರಮಗಳನ್ನು, ಹಲವಾರು ಯೋಜನೆಗಳನ್ನು ರೂಪಿಸಿದ್ದಾರೆ. ಅದನ್ನು ನಾವು ಮುಂದುವರಿಸಿಕೊಂಡು ಹೋಗುವುದೇ ಅವರಿಗೆ ನಿಜವಾದ ಶ್ರದ್ಧಾಂಜಲಿ ಅಂತ ನಾನು ಭಾವಿಸ್ತೇನೆ. ಅಂತ ಹೇಳಿದರೆ ಮಮತಾಜ್ ಅಲಿ ಅವರ ವ್ಯಕ್ತಿತ್ವ ಅದು ಯಾರಿಗೂ ಯಾವುದೇ ಒಂದು ಊಹೆಗೆ ನಿಲುಕದಂಥ ವ್ಯಕ್ತಿತ್ವ. ಅಂಥ ಒಂದು ಸಾಧನೆಯನ್ನು ಯಾರಿಗೂ ಇನ್ನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರೆ ಅದು ನಾವು ಅಲ್ಲಾಹನನ್ನು ಮರೆತ ಹಾಗೆ. ಆದರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಅಂಥ ಒಂದು ವ್ಯಕ್ತಿಯನ್ನು ಕಾಣುವುದಿಲ್ಲ. ಅಲ್ಲಾಹನು ಅವರ ಆಖಿರತ್ ಜೀವನವನ್ನು ಯಶಸ್ವಿಗೊಳಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಅಸ್ಸಲಾಮು ಅಲೈಕುಂ. ಸಲ್ಲಿಸ್ತಾ ಇದ್ದೇವೆ. ಸಮಾರಂಭದ ಇನ್ನೊರು ಮುಖ್ಯ ಅತಿಥಿ NMPT ಇದರ ಮುಖ್ಯಸ್ಥರು, ಸಮಾಜ ಸೇವಕರು, ಎಲ್ಲರ ಬಗ್ಗೆ ವಿಶೇಷವಾಗಿ ವಿದ್ಯಾರ್ಥಿಗಳ ಬಗ್ಗೆ ಚಿಂತಿಸತಕ್ಕಂಥವರು ವ್ಯಕ್ತಿತ್ವ ಶ್ರೀಯುತ ಅನೀಫ್ರು ಕಾರ್ಯಕ್ರಮಕ್ಕೆ ಎರಡು ಮಾತು ಶುಭವನ್ನ. ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ತುಂಬಾ ಜನ ಮಮತಾಜ್ ಅಲಿ ಅವರ ಬಗ್ಗೆ ಹೇಳಿದ್ರು. ಎಲ್ಲ ನಮ್ಮ ಹಿರಿಯರು ಎಲ್ಲ ಹೇಳಿದ್ರು. ಅವರ ಬಗ್ಗೆ ಹೇಳಬೇಕಾದದ್ದು ಏನೂ ಇಲ್ಲ. ಯಾಕೆಂತ ಹೇಳಿದ್ರೆ ಅವರು ಈಗ ನಜೀರ್ ಹೇಳಿದಾಗೆ ಅವರೊಂದು ಶಕ್ತಿ, ವ್ಯಕ್ತಿ ಅಲ್ಲ. ಅವರನ್ನು ನೆನಪಿಸಿಕೊಂಡು ನಾವು ಒಂದು ಗ್ರೂಪ್ ಅನ್ನು ಮಾಡಿದ್ದಾರೆ, ನಾನು ಸೇರಿದ್ದೇನೆ ಅದರಲ್ಲಿ. ಒಂದು ಒಳ್ಳೆಯ ಕಾರ್ಯಕ್ರಮದ ಮೂಲಕ ಅವರನ್ನು ನೆನಪಿಸಿಕೊಂಡು ಅವರ ಕಾರ್ಯವನ್ನು ಮುಂದುವರಿಸುವ ಒಂದು ಯೋಜನೆ ಇದೆ. ಇನ್ಶಾ ಅಲ್ಲಾ ಅದು ಸಕ್ಸಸ್ ಆಗಲಿ ಅಂತೇಳಿ ನಾನು ಇದು ಮಾಡ್ತಾ ಇದ್ದೇನೆ. ಬಹಳ ಅರ್ಥಪೂರ್ಣವಾಗಿ ಪ್ರಥಮತಃ ಇಲ್ಲಿ ಬ್ಲಡ್ ಕ್ಯಾಂಪ್ ಮಾಡಿ ಇದನ್ನು ಪ್ರಾರಂಭಿಸಿದ್ದೇವೆ. ಆಕ್ಚುಲಿ ಬಹಳ ಇದು ಅರ್ಥಗರ್ಭಿತ. ಯಾಕೆಂತ ಹೇಳಿದ್ರೆ ಮಮತಾಜ್ ಅಲಿ ಅಂತ ಹೇಳಿದ್ರೆ ಈ ಭಾಗದ ಪರಿಸರದ ಜನರ ರಕ್ತ ಅವರು. ಅಂದ್ರೆ ಅವರು ಒಂದು ಸ್ಪಿರಿಟ್ ಹೇಳ್ತಾರಲ್ಲ, ರಕ್ತ ಇಲ್ಲದಿದ್ದರೆ ಎಂಥದ್ದು ಇಲ್ಲ. ಹಾಗೆ ಅವರು ಈ ಭಾಗದ ಜನರಿಗೆ ಬೇಕಾಗಿ ಒಂದು ಸ್ಪಿರಿಚುವಲ್ ಇದ್ದ ಹಾಗೆ ಅವರ ನೆನಪಲ್ಲೇ ರಕ್ತದ ಒಂದು ಶಿಬಿರದ ಮೂಲಕ ಇದನ್ನು ಉದ್ಘಾಟಿಸಿದ್ದಾರೆ. ಇದು ಇನ್ನೂ ನಿರಂತರವಾಗಿ ಇಂತಹ ಕಾರ್ಯಕ್ರಮ ನಡೆಯುತ್ತಾ ಬರಲಿ ಮತ್ತು ಇನ್ನಷ್ಟು ಮತ್ತಷ್ಟು ಸ್ಪೆಷಲಿ ಮ್ಯಾರೇಜ್ ಫಾರ್ ಪುವರ್ ಗರ್ಲ್ಸ್ ಅದು ಸಹ ಬಹಳ ಇದರಲ್ಲಿ ಆಗ್ತಾ ಬರಲಿ ಅಂತೇಳಿ
ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬ್ಲಡ್ ಹೆಲ್ಪ್ ಕೇರ್ ಸಂಸ್ಥೆಯ ಅಧ್ಯಕ್ಷರು, ಕ್ರಿಯಾಶೀಲ ವ್ಯಕ್ತಿತ್ವ, ಎಲ್ಲರನ್ನ ನಾವು ತಪ್ಪಿದಾಗ ತಿದ್ದಿ, ಎಡವಿದಾಗ ಹಿಡಿದೆತ್ತಿ, ಮುನ್ನಡೆದಾಗ ಶಾಬಾಷ್ ಅನ್ನೋ ಮಾತಿನೊಂದಿಗೆ ಪ್ರೋತ್ಸಾಹಿಸಿರುವ ಅವರ ವ್ಯಕ್ತಿತ್ವ ನಜೀರ್ ಹುಸೇನ್, ಬ್ಲಡ್ ಹೆಲ್ಪ್ ಕೇರ್ ಸಂಸ್ಥೆ ಅಧ್ಯಕ್ಷರು. ಕಾರ್ಯಕ್ರಮಕ್ಕೆ ಎರಡು ಮಾತು. ವೇದಿಕೆಯಲ್ಲಿರುವಂತಹ ಗಣ್ಯ ವ್ಯಕ್ತಿಗಳೇ, ಮುಂಭಾಗದಲ್ಲಿರುವಂತಹ ನನ್ನ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಅಸ್ಸಲಾಂ ಅಲೈಕುಂ ಹಾಗೂ ನಮಸ್ಕಾರ. ಮಾಷಾ ಅಲ್ಲಾ, ಇವತ್ತು ಜಸ್ಟಿಸ್ ಫಾರ್ ಮುಮ್ತಾಜ್ ಅಲಿ ಗ್ರೂಪ್ ಅಂತ ಒಂದು ಹೊಸ ಗ್ರೂಪ್ ಇಲ್ಲಿ ಒಂದು ಸ್ಟಾರ್ಟ್ ಆಗಿದೆ. ಒಂದು 3 ತಿಂಗಳ ಗ್ಯಾಪ್ ಅಲ್ಲಿ ಮಾಡಿದಂತ ಅವರು ಫಸ್ಟೇ ನಮಗೆ ಒಂದು ಒಳ್ಳೆ ಒಂದು ಕಾರ್ಯಕ್ರಮ ಅವರ ಹೆಸರಲ್ಲಿ ಇಟ್ಟಿದ್ದಾರೆ. ಅದು ಕೂಡ ಬ್ಲಡ್ ಕ್ಯಾಂಪು, ನಮ್ಮ ಡೆಂಟಲ್ ಕಾರ್ಯಕ್ರಮ ಮತ್ತು ಕಣ್ಣಿನ ಪರೀಕ್ಷೆ, ಇನ್ನಿತರ ಹಲವು ಹೆಲ್ತ್ ಕಾರ್ಯಕ್ರಮವನ್ನು, ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಇಟ್ಟಿದ್ದಾರೆ. ನಿಜವಾಗಲೂ ಅದು ಸಂತೋಷ ಆಗ್ತದೆ. ಅಂದರೆ ಅವರೊಬ್ಬ ಇಲ್ಲಿ ನಮ್ಮ ಅತಿಥಿಗಳು ಎಲ್ಲ ತಿಳಿಸಿದರು, ಒಳ್ಳೆ ಮನುಷ್ಯ, ಎಲ್ಲ ವಿಷಯದಲ್ಲಿ ಮುಂದೆ ಬಂದು ನಿಲ್ಲುವಂತಹ ಒಂದು ಜನ ಆಗಿದ್ದಾರೆ ಅವರು. ಅವರ ನೆನಪಿಗಾಗಿ ಇದೊಂದು ಟೀಮ್ ಒಂದು ಇಲ್ಲಿ ಈಗಾಗಲೇ ಪ್ರಾರಂಭವಾಗಿದೆ. ಇನ್ಶಾ ಅಲ್ಲಾ ಆ ಟೀಮ್ ಇಂಥದೇ ಒಳ್ಳೆ ಕೆಲಸ ಮಾಡಲು ಅಲ್ಲಾಹನು ತೌಫೀಕ್ ನೀಡಲಿ. ಇನ್ನು ಮುಂದಕ್ಕೂ ವರ್ಷ ಇಂಥ ಕಾರ್ಯಕ್ರಮ ಮಾಡಲು ಅಲ್ಲಾಹನು ಅನುಗ್ರಹಿಸಲಿ ಅಂತ ಹೇಳಿ ಮೊದಲನೇದಾಗಿ ನಾನು ಪ್ರಾರ್ಥಿಸ್ತೇನೆ. ಮತ್ತು ಇತ್ತೀಚೆಗಷ್ಟೇ ನಾವು ಕಂಟಿನ್ಯೂ 4 ದಿವಸದಿಂದ ಕ್ಯಾಂಪ್ ಮಾಡ್ತಾ ಇದ್ದೇವೆ. ಉಳ್ಳಾಲದಲ್ಲಿ ಮೊನ್ನೆ ಗುರುವಾರ, ಶುಕ್ರವಾರ, ಶನಿವಾರ ಅಜಿಲಮುಗುರಲ್ಲಿ 230 ಯೂನಿಟ್ ವರೆಗೆ ನಾವು ರಕ್ತ ಕಲೆಕ್ಟ್ ಮಾಡಿದ್ದೇವೆ. ಅದು ನಮ್ಮ ಜನ್ಮದಲ್ಲೂ ಕೂಡ ನಾವು ನೆನೆಸಲಿಲ್ಲ. ನಾವು ಕೆಲವು ಉಳ್ಳಾಲ ಉರುಸು ಸಮಾರಂಭದಲ್ಲಿ ಇನ್ನಿತರ ಕಡೆಯಲ್ಲೆಲ್ಲ ಬ್ಲಡ್ ಕ್ಯಾಂಪ್ ಮಾಡಿದೆವು. ಆದರೆ 30-40 ಇದೊಂದು ನಮಗೆ ನೆನೆಸಲು ಆಗದಂತಹ ಒಂದು ಇದರಲ್ಲಿ ನಮ್ಮ ಎಲ್ಲ ಸದಸ್ಯರುಗಳು, ಅಡ್ಮಿನ್ಗಳು ಎಲ್ಲರೂ ಹೋಗಿದ್ದಾರೆ. ಅಂತ ಒಂದು ಸಂತೋಷದ ಒಂದು ಕಾರ್ಯಕ್ರಮವಾಗಿತ್ತು. ನಿನ್ನಲ್ಲಿ ಅಷ್ಟು ಕಲೆಕ್ಟ್ ಮಾಡಿದ್ದಾರೆ, ಅದು ಯಾರು ನಡೆಸಲಿಲ್ಲ. ಅದೆಂದರೆ ಆಕ್ಚುಲಿ ನಾವು ಶುಕ್ರವಾರ ಇಟ್ಟಂತ ಕ್ಯಾಂಪ್ ಆಗಿದೆ. ನಿನ್ನೆ ಕೂಡ ಕಂಟಿನ್ಯೂ ಮಾಡಿ, ನಿನ್ನೆ ಕೂಡ ಒಂದು 90 ಯೂನಿಟ್ ವರೆಗೆ ಕಲೆಕ್ಟ್ ಮಾಡಿ ಬಂದಿದ್ದಾರೆ. ಮಾಷಾ ಅಲ್ಲಾ. ಈಗ ಅಂದರೆ ವಿವಿಧ ಹಾಸ್ಪಿಟಲ್ ಅಲ್ಲಿ ರಕ್ತದ ಕೊರತೆ ಇದೆ. ಇಂಥ ಸಂದರ್ಭದಲ್ಲಿ ಇಂಥ ಒಳ್ಳೆ ಕಾರ್ಯಕ್ರಮ ಮಾಡುವುದು ಒಂದು ತುಂಬಾ ಸಂತೋಷ ಆಗ್ತದೆ. ಎಂದರೆ ನಮಗೆ ನಾವು ಈ ಗ್ರೂಪ್ ನಲ್ಲಿ ಇರುವುದು ಏನೋ ಇಲ್ಲಿಯ ಲೋಕದ ಲಾಭಕ್ಕಾಗಿ ಅಲ್ಲ, ನಾವು ಪರಲೋಕದ ಕೆಲಸಕ್ಕಾಗಿ ಮಾಡುವಂತ ಇಂಥ ಒಂದು ಕಾರ್ಯಕ್ರಮ. ಯಾರು ನೆನೆಸಿದ್ರೆ ನಮಗೆ ತುಂಬಾ ಲಾಭ ಇದೆ ಅಂತ, ಪರವಾಗಿಲ್ಲ, ಅಲ್ಲಾಹನು ನೋಡ್ತಾ ಇದ್ದಾನೆ. ಆದ್ರೂ ಕೂಡ ಈ ನಾವು ಎಲ್ಲ ಕೆಲಸಗಳನ್ನು ಬಿಟ್ಟು ಅವರು ನಿನ್ನೆ 3 ದಿವಸದಿಂದ ಕೆಲಸ ಹೋಗಲಿಲ್ಲ, ಎಲ್ಲರೂ ಇದರ ಹಿಂದೆ ಇದ್ದಾರೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ನೋಡಿ, ಯಾರಾದರೂ ಒಂದು ರಕ್ತ ಕೊಡುವಾಗ ಏನೋ ಒಂದು ಹಿಂದೆ ಸರಿಯಬೇಡಿ. ಇದು ನಿಮ್ಮ ಈ ಒಂದು ಎಣಿ ರಕ್ತದಿಂದ 3 ಜೀವಗಳನ್ನು ಉಳಿಸಬಹುದು. ಅದು ತುಂಬಾ ವಿಷಯ. ನಾವು ನೆನೆಸ್ತೇವೆ 1 ಯೂನಿಟ್ ರಕ್ತ ಕೊಟ್ಟ ಕೂಡಲೇ ಆಯ್ತಂತ, ಇಲ್ಲ. ಅದರಲ್ಲಿ 1 ಬಾಟಲ್ ರಕ್ತದಿಂದ 3 ಜೀವವನ್ನು ಉಳಿಸಬಹುದು. ಈಗ ಅದು ಅಲ್ಲದೆ ಆಕ್ಸಿಡೆಂಟ್ ಮತ್ತು ಡೆಲಿವರಿ ಕೇಸ್ ಮತ್ತು ಈಗ ಹಲವು ರೋಗಗಳಿದೆ. ಎಲ್ಲದಕ್ಕೂ ಮೊದಲನೇದಾಗಿ ಬೇಕಾದದ್ದು ರಕ್ತ ಇಲ್ಲದ್ರೆ ಏನು ಮಾಡಲಾಗುದಿಲ್ಲ. ನಮ್ಮ ಇಲ್ಲಿ ಮಂಗಳೂರು ಪರವಾಗಿಲ್ಲ, ವಿವಿಧ ಹಲವು ಹಾಸ್ಪಿಟಲ್ಗಳು ಮಂಗಳೂರಲ್ಲಿದೆ. ಆದರೆ ಹೊರಗಿನವರಿಗೆ ತುಂಬಾ ಕಷ್ಟ ಆಗ್ತದೆ. ಇಲ್ಲಿ ನಮ್ಮ ಯಾಣಪ್ಪ ಹಾಸ್ಪಿಟಲ್ ಆಗಲಿ, ಮಂಗಳೂರಿನ ಹೆಣ್ಲಾಕ್ ಆಗಲಿ, ಇಲ್ಲಿ ಎಲ್ಲ ಹೊರಗಿನ ಪೇಷಂಟ್ ಬರುದು. ಮಂಗಳೂರು ಪೇಷಂಟ್ ತುಂಬಾ ಕಡಿಮೆ. ನಾವು ಒಂದು 5-10 ನಿಮಿಷ ಅಲ್ಲಿ ನಿಂತರ ಗೊತ್ತಾಗ್ತದೆ. ಅಲ್ಲಿ ಅಂದರೆ ಇಲ್ಲಿ ನಮ್ಮ ಅನ್ಲಾಕ್ ಹಾಸ್ಪಿಟಲ್ ಅಲ್ಲಿ ಒಂದು ಟೀಮು ಒಂದು ಊಟ ಕೊಡುವಂತ ಒಂದು, ಅಂದ್ರೆ ಅಲ್ಲಿ ಹಾಸ್ಪಿಟಲ್ ಒಳಗೆ ಎಲ್ಲರಿಗೂ ಊಟ ಸಿಗ್ತದೆ. ಅಲ್ಲಿ ಪೇಷಂಟ್ ಒಳಗೆ ಹೊರಗಿನವರು ಬಂದು 2 ಕೂತ್ಕೊಳ್ತಾರೆ, ಅವರಿಗೆ ಊಟ ಇಲ್ಲ. ಅಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಟೀಮ್ ಆಗಿದೆ, ಹೆಲ್ಪ್ ಲೈನ್ ಅಂತೇಳಿ. ಅವರು 1 ವಾರಕ್ಕಾಗಿ ಮಾಡಿದ ಟೀಮು ಇವತ್ತು 3 ವರ್ಷದಿಂದ 4 ವರ್ಷದಿಂದ ಕಂಟಿನ್ಯೂ ನಡೀತಾ ಉಂಟು. ಅದು ಅಲ್ಲರ ಸಹಾಯ, ಅವರು ನೆನೆಸಲೇ ಇಲ್ಲ. ದೊಡ್ಡ ದಾನಿಗಳು ಅದಕ್ಕೆ ಅವರಿಗೆ ಕೊಡ್ತಾ ಇದ್ದಾರೆ. ಮಾಷಾ ಅಲ್ಲಾ. ನಾನು ಏಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮ ಇಂಥ ಒಂದು ಚಿಕ್ಕ ಕೆಲಸ ನಾವು ಮಾಡುವಾಗ ಹಿಂದೆ ಸರಿತಾ ಇದ್ದೇವೆ. 1 ಯೂನಿಟ್ ರಕ್ತ ಕೊಡಲು ನಾವು ಹಿಂದೆ ಸರಿತಾ ಇದ್ದೇವೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಎಲ್ಲರೂ ಬನ್ನಿ. ನಾವು ಈ ಕೃಷ್ಣಾಪುರ ಕಾಟಿಬಲ್ಲ ಎಂದರೆ ರಕ್ತ ಅಲ್ಲಿ ಎದರಿಕಿಲ್ಲ, ಎಲ್ಲರೂ ಕೊಡ್ತಾರೆ ಅಂತ ಹೇಳ್ತಾರೆ. ಈಗ 30-40 ಯೂನಿಟ್ ಮಾತ್ರ ಆಗಿದೆ. ಆದಷ್ಟು ಬೇಗ ಬಂದು ದಾನಿಗಳು ಇದರ ಪ್ರಯೋಜನ ಪಡೀರಿ. 3 ಜೀವಗಳನ್ನು ಉಳಿಸಿರಿ. ಇನ್ನು ನಾವು ನಮ್ಮ ಬ್ಲಡ್ ಹೆಲ್ತ್ ಕೇರ್ ಸಾಧಾರಣ 216ನೇ ಕ್ಯಾಂಪ್ ಇಲ್ಲಿ ನಡೀತಾ ಇದೆ. ಅಲ್ಹಮ್ದುಲಿಲ್ಲಾ, ಹೇಳಲು ತುಂಬಾ ಸಂತೋಷ ಆಗ್ತದೆ. ವಿವಿಧ ಹಾಸ್ಪಿಟಲ್ಗಳಲ್ಲಿ, ಮಂಗಳೂರಿನ ಎಲ್ಲ ಯಾಣಪ್ಪ ಆಗಲಿ, ಮಂಗಳೂರಿನ ವಿವಿಧ ಹಾಸ್ಪಿಟಲ್ಗಳಲ್ಲಿ ನಾವು ಸಾಧಾರಣ ಒಂದು 15-18 ಸಾವಿರವರೆಗೆ ಯೂನಿಟ್ ಅನ್ನು ಕಲೆಕ್ಟ್ ಮಾಡಿ ಕೊಟ್ಟಿದ್ದೇವೆ.
ಒಂದು 5-6 ವರ್ಷದಿಂದ. ಅಲ್ಹಮ್ದುಲಿಲ್ಲಾಹ್ ಹೇಳಲು ತುಂಬಾ ಸಂತೋಷ ಆಗ್ತದೆ. ನಿಮ್ಮೆಲ್ಲರ ಸಹಕಾರ ಇದ್ದರೆ ಇನ್ನು ಮುಂದಕ್ಕೂ ಈ ಜಸ್ಟಿಸ್ ಫಾರ್ ಮಮತಾಜ್ ಅಲಿ ಗ್ರೂಪ್ನವರು ನಮ್ಮೊಟ್ಟಿಗೆ ಸೇರಿ ಯಾವಾಗಲೂ ಕರೆದರೂ ಕೂಡ ನಾವು ನಿಮ್ಮೊಟ್ಟಿಗೆ ಬರಲು ತಯಾರಿದ್ದೇವೆ ಅಂತ ಹೇಳುತ್ತಾ, ನನಗೆ ಈ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಜಸ್ಟಿಸ್ ಮುಮ್ತಾಜ್ ಅಲಿ ಗ್ರೂಪ್ ಅವರು, ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ರಿಜಿಸ್ಟರ್ ಎಲ್ಲ ಸದಸ್ಯರಿಗೂ ವಂದನೆ ಅರ್ಪಿಸಿದ ನನ್ನ ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ. ಅಭಿನಂದನೆಯ ಮಾತು, ಭಾವೋದ್ವೇಗದ ಮಾತು, ಪ್ರತಿಯೊಬ್ಬರು ಕೂಡ ಇದರಲ್ಲಿ ಕೈ ಜೋಡಿಸಬೇಕೆಂಬ ಮಾತು. ನಿಜಕ್ಕೂ ಅಧ್ಯಕ್ಷರವರಿಗೆ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇವೆ. ಸಮಾರಂಭದ ಇನ್ನೋರ್ವ ಮುಖ್ಯ ಅತಿಥಿ ನಮ್ಮ BM ಮಮತಾಜ್ ಅಲಿ ಅವರ ಪರಮ ಆಪ್ತರು, ಬಹಳಷ್ಟು ವಿರಹ ವೇದನೆಯನ್ನ ಸಹಿಸಿಕೊಂಡವರು, ನೊಂದವರು, ಶ್ರೀಯುತ ಟಿಪ್ಪು ಹುಸೇನ್. ಈ ಕಾರ್ಯಕ್ರಮಕ್ಕೆ 2 ಮಾತು ಶುಭವನ್ನ ಹಾರೈಸಬೇಕು. ಮಮತಾಜ್ ಅಲಿ ಗ್ರೂಪ್ ಮತ್ತು ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇದರ ಆಶ್ರಯದಲ್ಲಿ ನಡೆಯುವಂತ ನಮ್ಮ ಮರೆಯಲಾಗದ ಮಾನ್ಯಕ್ಯ, ಕೆಲವು ಷಡ್ಯಂತ್ರ ಕುತಂತ್ರಗಳಿಂದ ನಮ್ಮನ್ನು ಅಗಲಿದ ನಮ್ಮ ನಾಯಕ, ಸಣ್ಣದಿಂದಲೂ ಧಾರ್ಮಿಕ ಸೇವೆ ಮತ್ತು ರಾಜಕೀಯ ಒಂದು ನಾಯಕರಾಗಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿ ಅಂತ ನಮ್ಮ ಧೀಮಂತ ನಾಯಕನನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ನಾವು ಅವರ ಒಂದು ಸವಿನೆನಪಿಗಾಗಿ ಈ ಜಸ್ಟಿಸ್ ಫಾರ್ ಮಮತಾಜ್ ಅಲಿ ಗ್ರೂಪ್ ಮತ್ತು ಇದು ವರ್ಷಂಪ್ರತಿ ಇವರ ಒಂದು ಸವಿನೆನಪಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜಿಸಲು ಈಗಾಗಲೇ ಎಲ್ಲ ನಮ್ಮ ಊರಿನ ನಾಯಕರು, ಅದೇ ರೀತಿ ನಮ್ಮ ಹಿರಿಯರು, ಊರಿನ ಯುವಕರು, ಸಂಘ ಸಂಸ್ಥೆಯವರು ಎಲ್ಲ ಸೇರಿಕೊಂಡು ನಾವು ಈ ಮಮತಾಜ್ ಅಲಿ ಅವರ ಒಂದು ನೆನಪು ಚಿರಶಾಂತಿ, ಅವರಿಗೆ ಒಂದು ನೆಮ್ಮದಿ ಸಿಗಬೇಕು. ಅದೇ ರೀತಿ ಅವರ ನೆನಪು ನಮ್ಮ ಊರಲ್ಲಿ ಉಳಿಬೇಕು. ಅವರು ಮಾಡಿದಂತ ಸಾಧನೆ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೂ ನಮ್ಮ ಕೈಯಲ್ಲಿ ಆಗುವಂತ ಒಂದು ಸಾಧನೆಯನ್ನು ನಾವು ಮಾಡಿಸಿ ತೋರಿಸುವ ಅವರ ಒಂದು ಹೆಸರು ಚಿರಕಾಲ ಇರಲಿ ಅಂತ ನಮ್ಮ ಒಂದು ಆಶಿಸುತ್ತಾ, ಅದೇ ರೀತಿ ಅವರಂತ ಒಂದು ನಾಯಕರು ನಾನು ಸಣ್ಣದಿರುವಾಗ ನೋಡ್ತಾ ಇದ್ದೆ. ನಾನು ಮಸೀದಿ ವಚಾರಕ್ಕೆ ಹೋಗುವಾಗ ಪ್ರಥಮವಾಗಿ ನಮ್ಮ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದವರು ಮಮತಾಜ್ ಅಲಿ ಅವರು. ಒಂದು ವಯಸ್ಸಿನಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಂದಂತವರು. ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟ, ಅದೇ ರೀತಿ ವಕ್ಫ್ ಕಮಿಟಿ, ಅದೇ ರೀತಿ ಬ್ಯಾರಿ ಸಾಹಿತ್ಯ ಅಕಾಡೆಮಿ, ಹಲವಾರು ಸಂಘ ಸಂಸ್ಥೆಯಲ್ಲಿ ಸದಸ್ಯರಾಗಿ, ಹಲವಾರು ಸಂಘ ಸಂಸ್ಥೆಯಲ್ಲಿ ಅಧ್ಯಕ್ಷರು, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾಗಿ, ಊರಿನ ಒಂದು ನೇತಾರರಾಗಿ, ಊರಿನ ಒಂದು ದೀಪವಾಗಿ ಬೆಳೆದಂತಹ ನಾಯಕನನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಭಗವಂತನು ಚಿರಶಾಂತಿ, ನೆಮ್ಮದಿ, ಅವರ ಒಂದು ಸ್ವರ್ಗಕ್ಕೆ ಕರುಸಲಿ ಅಂತ ಆಶಿಸುತ್ತಾ, ನಾವು ಅವರು ಮಾಡಿದಂತ ಹಾದಿಯಲ್ಲಿ ನಾವು ಅವರ ಒಂದು ನಡೆಯನ್ನು ನಮ್ಮ ಈ ಜಸ್ಟಿಸ್ ಫಾರ್ ಮಮತಾಜ್ ಅಲಿ ಗ್ರೂಪ್ ಅವರು ವರ್ಷಂಪ್ರತಿ ಮಾಡಲಿ, ದೇವರು ಅವರಿಗೆ ಅನುಗ್ರಹಿಸಲಿ ಅಂತ ನಾನೊಂದು ಮಾತನ್ನು ಹೇಳುತ್ತಾ ನಾನೊಂದು ಮಾತನ್ನು ನಿಲ್ಲಿಸ್ತೇನೆ. ಸಲಾಮ್ ಅಲೈಕುಂ. ಇಲ್ಲದ ಜೀವನ ನಿಜಕ್ಕೂ ಶೂನ್ಯಮಯ, ಅದನ್ನ ಭರ್ತಿ ಮಾಡ್ತಾ ಇರ್ತಕ್ಕಂಥ ಜಸ್ಟಿಸ್ ಫಾರ್ ಮಮತಾಜ್ ಅಲಿ ನಿಜಕ್ಕೂ ಧನ್ಯತೆ ಎಂಬ 2 ಮಾತನಾಡಿದಂತ ಶ್ರೀಯುತ ಟಿಪ್ಪು ಹುಸೇನ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಸಮಾರಂಭದ ಇನ್ನೋರ್ವ ಮುಖ್ಯ ಅತಿಥಿ ನಮ್ಮ ಮನ್ಸೂರ್ ಅವರ ಕಾರ್ಯಕ್ರಮಕ್ಕೆ 2 ಮಾತು ಶುಭವನ್ನ ಹಾರೈಸಬೇಕು. ಅಸ್ಸಲಾಮು ಅಲೈಕುಂ. ನಿಜವಾಗಿಯೂ ಈ ಕೃಷ್ಣಾಪುರ ಪರಿಸರದಲ್ಲಿ ಇವತ್ತಿನ ಒಂದು ಈ ಸಣ್ಣ ವೇದಿಕೆ ಆದರೂ ಇಲ್ಲಿ ಸೇರಿದಂತ ಜನರನ್ನು ನೋಡುವಾಗ ಬಹಳ ಒಂದು ಸಂತೋಷ ಆಗ್ತದೆ. ಯಾಕೆಂತ ಹೇಳಿದ್ರೆ ನಾನು ಈ ಒಂದು ಕೃಷ್ಣಾಪುರ ವಿಭಾಗದವನು ಅಲ್ಲದಿದ್ರೂ ಕೂಡ ಈ ವೇದಿಕೆಯಲ್ಲಿ ವ್ಯಕ್ತಿಗಳನ್ನು ಕಾಣುವಾಗ ಬಹಳ ಸಂತೋಷವಾಗ್ತಾ ಇದೆ. ಜಸ್ಟಿಸ್ ಫಾರ್ ಮಮತಾಜ್ ಅಲಿ ಗ್ರೂಪ್ ಇವರು ಏರ್ಪಡಿಸಿದಂತಹ ಈ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ದಿವಂಗತ ಮಮತಾಜ್ ಅಲಿಯ ಸ್ಮರಣಾರ್ಥವಾಗಿ ನಡೆಯುವಂತ ಈ ಒಂದು ರಕ್ತದಾನ ಶಿಬಿರ ಖಂಡಿತವಾಗಿಯೂ ಇಲ್ಲಿ ಮಮತಾಜ್ ಅಲಿಯ ಪ್ರತಿಯೊಂದು ನಿಮಿಷಕ್ಕೂ ನಮ್ಗೆ ಅವರನ್ನು ನೆನೆಸುವಾಗ ಬಹಳ ಬೇಸರ ತಂದಿದೆ. ಯಾಕೆಂತ ಹೇಳಿದ್ರೆ ನಾನು ನನ್ನ ಊರಿಗಾದಂತಲ್ಲ, ಅದು ನನ್ನಿಂದ ಮಮತಾಜ್ ಅಲಿ ನಮ್ಮ ಊರಿಗೆ ಮಾಡಿದಂತ ಒಂದು ಕೊಡುಗೆ ನಾವಿಲ್ಲ. ಈಗ ಅಲ್ಲಾಹನಿಗೆ 5 ಸುಜೂದು ಬೀಳುವುದು ಇದ್ರೆ ಅದು ಅಲ್ಲಿ ಮಮತಾಜ್ ಅಲಿಯಿಂದ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ನಮ್ಮ ಜನತಾ ಕಾಲೋನಿ ಪರಿಸರದಲ್ಲಿ ಒಂದು 6 ವರ್ಷ ಮಸೀದಿ ಇಲ್ಲದೆ
ಅಲ್ಲಿ ಈ ಬೀದಿ ನಾಯಿಗಳು ಆಚೆ ಈಚೆ ಎಲ್ಲ ಹೋಗಿ ಬಹಳ ಒಂದು ಸಂಕಷ್ಟದಲ್ಲಿದ್ದೆ. ಆ ಸಂದರ್ಭದಲ್ಲಿ ನನಗೆ ಇಲ್ಲಿ ಕೃಷ್ಣಾಪುರ ಪರಿಸರದ ಒಂದು 3 ದಾನಿಗಳ ಒಂದಿಗೆ ನಂತರ ತನ್ನ ಭಾವಂದಿರೊಟ್ಟಿಗೆ ಅಣ್ಣ ತಮ್ಮಂದಿರೊಟ್ಟಿಗೆ ಸೇರಿ ನನಗೆ ಮೊದಲೇ ಒಂದು 10-15 ಲಕ್ಷ ರೂಪಾಯಿ ಆ ಮಸೀದಿಯನ್ನು ಒದಗಿಸಿ ಕೊಟ್ಟಂತ ಮಮತಾಜ್ ಅಲಿ ಅವರನ್ನು ನಾವು ಖಂಡಿತವಾಗಿಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಾನು ಜಾಸ್ತಿ ಹೇಳಲಿಕ್ಕೆ ಇಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ವೇದಿಕೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಒಂದು ಅಬ್ದು ಇವರು, ಅದೇ ರೀತಿ TM ಅಬೂಬಕರ್, ನಜೀರ್ ಅವರ ಆತ್ಮೀಯ ಸ್ನೇಹಿತರು ಅಜ್ಮೀರ್ ಖಾದಿರಾಕ ಇವರೆಲ್ಲರೂ ಇದ್ದಾರೆ. ಬಹುಶಃ ಅದೇ ರೀತಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದಂತ ಸೀನತ್ ಅಬೂಬಕರ್ ಅವರು ಕೂಡ ಇದ್ದಾರೆ, ಸಂಸದರವರಿದ್ದಾರೆ. ಮತ್ತೊಂದು ಹೇಳುವುದೇನೆಂದ್ರೆ ಈ ಒಂದು ಮಮತಾಜ್ ಅಲಿ ಅವರ ಕೇವಲ ರಕ್ತದಾನ ಶಿಬಿರ ಅಲ್ಲದಿದ್ರೂ ಕೂಡ ಯಾವ ಏರಿಯಾದಲ್ಲಿ ಯಾವ ಪಾಪದವರಿಗೆ ಮನೆ ಇಲ್ಲ, ಹೊಟ್ಟೆಗೆ ಇಲ್ಲ, ಇಂಥವರನ್ನು ಹುಡುಕಿಕೊಂಡು ಖಂಡಿತವಾಗಿ ಕೃಷ್ಣಾಪುರದಲ್ಲಿ ಒಂದು 7-8 ಜನ ಇದ್ದಾರೆ, ಅವರು ಒಗ್ಗಟ್ಟಾಗಿ ಇದನ್ನು ಮಾಡಿದರೆ ಖಂಡಿತವಾಗಿ ಸಾಧ್ಯ. ಕೃಷ್ಣಾಪುರ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೃಷ್ಣಾಪುರಕ್ಕೆ ಒಂದು ಬಹಳ ಒಂದು ಮಹತ್ವ ಇದೆ. ಅಲ್ಲಿ ಎಲ್ಲಾ ರೀತಿಯ ಎಲ್ಲಾ ಪಕ್ಷದ ಇದು ಪ್ರತಿನಿಧಿಗಳಿದ್ದಾರೆ. ಎಲ್ಲರೂ ತಾವು ಒಗ್ಗಟ್ಟಾಗಿ ತಾವು ಎಲ್ಲಿ ಏನು ಭೇದ ಭಾವ ಇಲ್ಲದೆ ಎಲ್ಲಾ ರೀತಿಯಲ್ಲಿ ಈ ಮಮತಾಜ್ ಅಲಿ ಅವರ ವಿಷಯದಲ್ಲಿ ಎಲ್ಲಿಯಾದ್ರೂ ಸಹಕಾರ ಮಾಡಲಿಕ್ಕಿದ್ರೆ ಎಲ್ಲರೂ ಒಗ್ಗೂಡಿ ಮಾಡಿ ಬಹುಶಃ ಒಳ್ಳೆಯ ಒಂದು ಸುಸಂದರ್ಭ ಒಂದು ಮಾತಾಡಲಿಕ್ಕೆ ಸಿಕ್ಕಿದೆ. ಇಲ್ಲಿ ಸೇರಿದ ಎಲ್ಲರಿಗೂ ಒಂದೇ ರೀತಿ ಧನ್ಯವಾದವನ್ನು ಅರ್ಪಿಸ್ತಾ ಇಲ್ಲಿ ನೆರೆದಂತ ಇಲ್ಲಿ ಬ್ಲಡ್ ಕೊಡ್ಲಿಕ್ಕೆ ಬಂದವರಿಗೆ ಎಲ್ಲರಿಗೂ ಒಂದು ಸಲಾಮನ್ನು ನೀಡುತ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ. ಯಂಗ್ ಮೆನ್ಸ್ ಇದರ ಅಧ್ಯಕ್ಷರು, ಇದರ ಬದಲುದ ಮಸೀದಿ ಜುಮಾ ಮಸೀದಿ ಅಧ್ಯಕ್ಷರು, ಕ್ರಿಯಾಶೀಲ ಸಾರಥಿಯು, ಸತ್ಯಸಂಧತೆಯ ಪ್ರತೀಕವಾಗಿರ್ತಕ್ಕಂಥ ಅಬೂಬಕರ್ TM ಸಮಾರಂಭದ ಅಧ್ಯಕ್ಷೀಯ ಮಾತಿಗಾಗಿ ಆಹ್ವಾನಿಸಲಾಗಿದೆ. ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಜಸ್ಟಿಸ್ ಫಾರ್ ಮಮತಾಜ್ ಅಲಿ ಗ್ರೂಪ್, ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಜಂಟಿ ಆಶ್ರಯದಲ್ಲಿ ನಡೆಸಿದ ಜಸ್ಟಿಸ್ ಫಾರ್ ಮಮತಾಜ್ ಅಲಿ ಅಂದರೆ ಈಗ ಜಸ್ಟ್ ನಾವೊಂದು ಈಗ ರೀಸೆಂಟ್ಲಿ ಒಂದು ಗ್ರೂಪ್ ಮಾಡಿದ್ದು, ಅದರಲ್ಲಿ ಕೇವಲ 500 ಜನ ಸದಸ್ಯರಿದ್ದಾರೆ. ನಾವು ಯಾತಕ್ಕಾಗಿ ಈ ಗ್ರೂಪ್ ಮಾಡಿದ್ದಂದರೆ ಈ ಮಮತಾಜ್ ಅಲಿ ಅವರ ಒಂದು ನೆನಪಿಗೋಸ್ಕರ, ಅವರ ನೆನಪು ಸದಾ ನಮ್ಮಲ್ಲಿ ಯಾವತ್ತೂ ಇರಬೇಕಂತೇಳಿ ಅದೊಂದು ಗ್ರೂಪ್ ನಾವು ಮಾಡಿದ್ದೇವೆ. ಯಾಕಂತೇಳಿ ಇದು ಮೊದಲನೇದಾಗಿ ರಕ್ತದಾನ ಶಿಬಿರವನ್ನು ಇವತ್ತು ಮೊದಲನೇದಾಗಿ ಪ್ರಾರಂಭಿಸಿದ್ದೇವೆ. ಇನ್ನು ಮುಂದಕ್ಕೂ ಅನೇಕ ಕಾರ್ಯಕ್ರಮ ಇದೆ ಮಮತಾಜ್ ಅಲಿ ಹೆಸರಲ್ಲಿ. ನಾವು ಕಾರ್ಯಕ್ರಮ ಮಾಡೋದು ನಮ್ಮ ಬಹಳ ಯೋಜನೆ ಇದೆ. ಬಡ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ, ಅದೇ ಥರ ನಾವು ಬಡವರಿಗೆ ಏನೆಲ್ಲ ಸಹಾಯದಾನ ನಮ್ಮ ಮಮತಾಜ್ ಅಲಿ ಹೆಸರಲ್ಲಿ ಮಾಡಬೇಕಂತಲ್ಲಿ ನಾವು ಎಲ್ಲ ಕಮಿಟಿ ಸದಸ್ಯರು ಎಲ್ಲರೂ ತೀರ್ಮಾನಿಸಿದ್ದೇವೆ. ಅದೇ ಥರ ಮಮತಾಜ್ ಅಲಿ ಫ್ಯಾಮಿಲಿ ಅವರು ಪ್ರತಿ ಒಂದು ವಾರ್ಡಿಗೆ ಅವರು ನೀರಿನ ವ್ಯವಸ್ಥೆ, ಒಂದು ಕೂಲರನ್ನು ವ್ಯವಸ್ಥೆ ಮಾಡಿದ್ದಾರೆ. ಲಂಡನ್ ಪಾರ್ಕ್ ಹಿಡಿದು ಇಲ್ಲಿ ನಮ್ಮ ಸೊಸೈಟಿ ಬಸ್ ಸ್ಟ್ಯಾಂಡ್ ಕುಕ್ಕಾಡಿ ಇಲ್ಲಿ ಬಿಡುಗಡೆ ಮಾಡಿದ್ದೇವೆ. ಇನ್ನು ಕುಕ್ಕಾಡಿ ಅಂತರದಲ್ಲಿ ಒಂದು ಮಾಡಲಿಕ್ಕಿದ್ದೇವೆ. ಅದಾದಮೇಲೆ ಲಂಡನ್ ಪಾರ್ಕ್ನಲ್ಲಿ ಅದೊಂದು ಉದ್ಘಾಟನೆ ಮಾಡಲಿಕ್ಕೆ ಇದ್ದೇವೆ. ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಮಮತಾಜ್ ಅಲಿ ಹೆಸರಲ್ಲಿ ನಾವು ಮಾಡಬೇಕಂತ ತೀರ್ಮಾನಿಸಿದ್ದೇವೆ. ಯಾಕಂತಂದರೆ ಮಮತಾಜ್ ಅಲಿ ಅವರನ್ನು ಇಷ್ಟು ನಾವು ಪ್ರೀತಿಸುವುದು ಯಾಕಂತ ಹೇಳಿದರೆ, ಮಮತಾಜ್ ಅಲಿ ಅವರು ಮಾಡಿದ ಸಾಧನೆ ನಮ್ಮ ಈ ಜಮಾತಿನಲ್ಲಿ ಮಾಡಿದ ಸಾಧನೆ ನಾವು ಹೇಳಲಿಕ್ಕೆ ತೀರದು, ಅಷ್ಟು ಸಾಧನೆ ಮಾಡಿದ್ದಾರೆ. ಅದೇ ಥರ ನಾವು ಅವರ ಮಾರ್ಗದರ್ಶನದಂತೆ ನಾವೊಂದು ಇಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಒಂದು ಮಸೀದಿ, ಕೇಂದ್ರ ಜುಮಾ ಮಸೀದಿಯ ಆಡಳಿತಕ್ಕೆ ಒಳಪಟ್ಟ ಇಲ್ಲಿ ಒಂದು ಮಸೀದಿ ನಿರ್ಮಾಣ ಮಾಡಿದ್ದೇವೆ, ಬದರುಲ್ ಹುದಾ ಜುಮ್ಮಾ ಮಸೀದಿ ಅಂತೇಳಿ. ಅದಕ್ಕೆ ನಮಗೆ ಮೊದಲಿಗೆ ನಮಗೆ ಒಂದು ಮಾರ್ಗದರ್ಶನ ನೀಡಿದವರು ಮಮತಾಜ್ ಅಲಿ ಆಗಿರುತ್ತಾರೆ. ನೀವು ಯಾವುದಕ್ಕೂ, ಅವರು ನಮ್ಮ ಬ್ಯಾರಿ ಭಾಷೆಯಲ್ಲಿ ಹೇಳಿದರು, ಅಬೂಬಕರ್ ನೀವು ಯಾವುದಕ್ಕೂ ಹೆದರಬೇಡಿ, ನೀವು ಅದನ್ನು ಮುಂದುವರಿಸಿ, ಅಲ್ಲಾಹನಿಂದಾನೆ, ನೀವು ನನ್ನಾಗೆ ಪ್ರಯತ್ನ ಮಾಡಿ, ಅದೇ ಪ್ರಯತ್ನದ ಫಲ ಸಿಗುತ್ತೆ ಅಂತ ಆವತ್ತು ಒಂದು ನಮಗೆ ಕಿವಿ ಮಾತು ಹೇಳಿದ್ದಾರೆ. ಈಗ ನನಗೆ ನೆನಪಾಗುತ್ತದೆ, ನಾವು ಸೌದಿ ಅರೇಬಿಯಾಕ್ಕೆ ಹೋಗಿ ಇದೇ ಮಮತಾಜ್ ಅಲಿ ಅವರ ನೇತೃತ್ವದಲ್ಲಿ ಒಂದು 50 ಲಕ್ಷ ರೂಪಾಯಿ ಮಾಡಿ ತಂದಿದ್ದೇವೆ. ಮತ್ತೆ ನಮಗೆ ಊರಲ್ಲಿ ಎಲ್ಲ ಸಹಕಾರ ಮಾಡಿದರು. ಇದೆಲ್ಲ ಕಾರಣ ಮೊದಲಾಗಿ ಮಮತಾಜ್ ಅಲಿ ಆಗಿರುತ್ತದೆ. ಅವರನ್ನು ನಾವು ಕಲ್ಕೊಂಡಿದ್ದೇವೆ. ನಮಗೆ ಅವರ ನೆನಪು ಕಣ್ಣಲ್ಲಿ ನೀರು ಬರುತ್ತದೆ. 22 ವರ್ಷಗಳ ಕಾಲ ಅವರು ನಮ್ಮ ಮಸೀದಿಯಲ್ಲಿ ಅಧ್ಯಕ್ಷರಾಗಿ ಇದ್ದುಕೊಂಡು ಅವರ ಜೊತೆ 20 ವರ್ಷಗಳ ಕಾಲ ನಾವು ಕಮಿಟಿ ಸದಸ್ಯರಾಗಿ ನಾವು ಮತ್ತೆ ಇಲ್ಲಿ ಎಲ್ಲರೂ ಇದ್ದಾರೆ. ಅದೆಲ್ಲ ನೆನಪು ನಮಗೆ. ಅವರ ಒಡನಾಟು, ಅವರ ಒಂದು ನಮ್ಮನ್ನು ಅವರು ಎಷ್ಟು ಹೇಳಿದರು ಪರವಾಗಿಲ್ಲ, ಅಷ್ಟು ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನೋಡಿದರು.
ನಮ್ಮನ್ನಂತೆ ಅಲ್ಲ, ನಮ್ಮ ಊರಿನವರಿಗೆ ಅಷ್ಟೆಲ್ಲ ಹೆಲ್ಪ್ ಮಾಡಿದರು. ನಾವು ಸ್ವಲ್ಪ ಮಾತಾಡೋದು ಜಾಸ್ತಿ ಆಗ್ಬೋದು, ಆದರೆ ಅವರ ಮಾತು ಇನ್ನೂ 1 ಗಂಟೆ ಮಾತಾಡಿದ್ರು ತೀರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬಂದ ವೇದಿಕೆಯಲ್ಲಿ ಇದ್ದ ನಮ್ಮ ಮುಖ್ಯವಾಗಿ ನಮ್ಮ ಹನೀಫ್ NMPT-ರವರಿಗೆ ನಾವು ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದ ಮಾಡ್ತೇನೆ. ಅದೇ ಥರ ಅಜ್ಮೀರ್ ಖಾದಿರಾಕ ಇದ್ದಾರೆ, ನಮ್ಮ ಅಬ್ದುಲ್ ಜಲೀಲ್ ರವರಿಗೂ, ಅದೇ ಥರ ನಮ್ಮ ನಜೀರ್ ಅಹಮದ್ ರವರಿಗೂ, ಟಿಪ್ಪುರವರಿಗೂ, ಮತ್ತು ನಮ್ಮ ಬ್ಲಡ್ ಹೆಲ್ಪ್ ಕೇರ್ನ ಸದಸ್ಯರೊಬ್ಬರಿದ್ದರು, ಮತ್ತು ನಜೀರ್. ಮತ್ತು ಇದಕ್ಕೆ ಮುಖ್ಯ ಕಾರಣ ನಮ್ಮ ಬಲಕುಂಜೆ ಇವರು ಎಷ್ಟೋ ಕಷ್ಟಪಟ್ಟಿದ್ದಾರೆ. ಈ ರಾತ್ರಿ ಹಗಲು ಬಿಟ್ಟು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರ ಹೆಸರು ನಾವು ಹೇಳಲೇಬೇಕು. ಸಂಸುದ್ದೀನ್ ಅಂದರೆ ಎಲ್ರಿಗೂ ಇಲ್ಲಿ ಎಲ್ಲ ಪರಿಚಯ ಇದೆ. ಎಲ್ಲರ ಹತ್ರ ಯಾವುದೊಂದು ಕೇಳಿದ್ರು ಯಾವುದು ಬೇಡ ಅಂತ ಹೇಳುವುದಿಲ್ಲ, ನಾವಿದ್ದೇವೆ ನಿಮ್ಮ ಜೊತೆಯಲ್ಲಿ ಅಂತ ನಿಂತು ಮಾಡಿದ್ದಾರೆ. ಮತ್ತೆ ಮುಖ್ಯವಾಗಿ ನಮ್ಮ BM ಅಬೂಬಕರ್ ರವರು ಇದಕ್ಕೆ ರಾತ್ರಿ ಆಗಲು ಕಷ್ಟಪಟ್ಟು ಇದು ಮಾಡಿದ್ದಾರೆ. ಜಾಕೀರ್ ರವರಿದ್ದಾರೆ, ಮತ್ತು ನಮ್ಮ ಮನ್ಸೂರ್ ರವರು, ಸಂಸದ್ ಅಬೂಬಕರ್ ರವರು ಬಂದಿದ್ದಾರೆ. ಎಲ್ಲರಿಗೂ ನಾವು ಧನ್ಯವಾದವನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ನಮ್ಮ ಮಮ್ತಾಜ್ ಅಲಿ ಅವರ ಬಗ್ಗೆ ಯಾವ ಕಾರಣಕ್ಕೂ ಮರೆಯುವಂತಿಲ್ಲ. ಅವರ ಆತ್ಮ ನಿಜಕ್ಕೂ ಸಂತೃಪ್ತಿ ಹೊಂದಲಿ, ಪರಿಪೂರ್ಣತೆಯಿಂದ ಕೂಡಿರಲಿ ಎಂಬ ಬಹಳಷ್ಟು ಪ್ರಾರ್ಥನಾಜನಕವಾದಂತಹ ಮಾತಿನೊಂದಿಗೆ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನದಿಂದ ಮಾತಾಡಿದ ಅಬೂಬಕರ್ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸುತ್ತಾ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದವನ್ನ ಈ ಕಾರ್ಯಕ್ರಮದ ಯಶಸ್ಸಿನ ರೂವಾರಿ ಶ್ರೀಯುತ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಯ ಮುಖ್ಯಸ್ಥರು ಆಗಿರತಕ್ಕಂಥ ಶಂಶುದ್ದೀನ್ ಬಲ್ಕುಂಜೆ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನ ಸಮರ್ಪಿಸಿ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯಾತಿ ಅತಿಥಿಗಳೇ ಹಾಗೂ ಮುಖ್ಯವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಮುಮ್ತಾಜ್ ಅಲಿ ಅವರ ಹೆಸರಿನಲ್ಲಿ ರಕ್ತದಾನವನ್ನು ಮಾಡಲಿಕ್ಕೆ ಬಂದಿರುವ ಎಲ್ಲ ರಕ್ತದಾನಿ ಬಾಂಧವರನ್ನು ನೆನೆಸುತ್ತಾ, ತಮಗೆಲ್ಲರಿಗೂ ಗೊತ್ತಿದೆ ಮುಮ್ತಾಜ್ ಅಲಿ ಅವರ ಬಗ್ಗೆ ಇಲ್ಲಿರುವ ಎಲ್ಲ ಅತಿಥಿಗಳು ಕೂಡ ಬಹಳಷ್ಟು ವಿಸ್ತಾರವಾಗಿ ಭಾವಪೂರ್ವಕವಾಗಿ ತಿಳಿಸಿದ್ದಾರೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಅವರ ಭಾಷಣದಲ್ಲಿ ತಿಳಿಸಿದಂತೆ ಮುಮ್ತಾಜ್ ಅಲಿ ಅವರ ಬಗ್ಗೆ ಹೇಳೋದಾದರೆ ಇನ್ನೊಂದು ದಿವಸದ ಸಂಪೂರ್ಣ ಕಾರ್ಯಕ್ರಮ ಬೇಕಾಗಬಹುದು. ಒಂದು ದಿವಸ ಇದ್ರೂ ಕೂಡ ಸಾಕಾಗ್ಲಿಕ್ಕಿಲ್ಲ, ಅಷ್ಟೊಂದು ವ್ಯಕ್ತಿತ್ವದ ಮನುಷ್ಯ ಅವರು. ಮರೆಯಲಾಗದ ಮಾಣಿಕ್ಯ ಅಸೂಯೆಯ ಕಂಗಳಿಗೆ ಬಲಿಯಾದರೆ, ಮರೆಯಲಾಗದ ಮಾಣಿಕ್ಯ ಅಸೂಯೆಯ ಕಂಗಳಿಗೆ ಬಲಿಯಾದರೆ, ಷಡ್ಯಂತ್ರಕ್ಕ ಕುತಂತ್ರಕ್ಕೆ ಬಲಿಯಾದರೆ, ಸಮುದಾಯದ ಊರಿನ ಪರ ಊರಿನ ಬೆಳಕಾಗಿದ್ದ ದೀಪವನ್ನು ಅಸೂಯೆಯ ನೀರೆರಚಿ ನಂದಿಸಿದರೆ, ನಾಯಕತ್ವಕ್ಕೆ ಸರಿಸಾಟಿ ಇಲ್ಲದ ಧೀಮಂತ ನಾಯಕ ಮರ್ಹೂಮ್ ಹಾಜಿ BM ಮುಮ್ತಾಜ್ ಅಲಿ ಅವರ ನೆನಪು ಚಿರಕಾಲ ಇರಲಿ, ಸದಾ ಕಾಲ ಇರಲಿ, ಎಂದೆಂದೂ ಮರೆಯದಂತೆ ಅಜರಾಮರವಾಗಿರಲಿ. ಈ ನಿಟ್ಟಿನಲ್ಲಿ ನಾವಿದನ್ನು ಆಶಿಸುತ್ತಾ ಅವರ ಪ್ರತಿಯೊಂದು ಹೆಜ್ಜೆಗಳನ್ನು ಕೂಡ ನಾವು ಹಿಂಬೆಟ್ಟಿಸುತ್ತಾ, ಅವರಂತೆ ಆಗಲು ಸಾಧ್ಯವಿಲ್ಲದಿದ್ದರೂ ಕೂಡ ಅವರು ತೋರಿಸಿಕೊಟ್ಟ ದಾರಿಯಲ್ಲಿ ಜನ ಮನಸ್ಸಿನ ನೊಂದ ಜೀವಗಳ ಆಶಾ ಕಿರಣಗಳಾಗಿ ನಾವು ಮುನ್ನಡೆಯೋಣ. ಅದರ ಪ್ರಥಮ ಹೆಜ್ಜೆಯಾಗಿ ಈಗಾಗಲೇ ಬಾಯಾರಿಕೆಯಾಗಿ ಬಂದವರಿಗೆ ನೀರನ್ನು ಕೊಡುವ ನಿಟ್ಟಿನಲ್ಲಿ ಅವರ ಕುಟುಂಬಸ್ಥರು, ಅದೇ ರೀತಿ ಸಾರ್ವಜನಿಕವಾಗಿ ರಕ್ತದಾನವನ್ನು ಮಾಡುತ್ತಾ ಆರೋಗ್ಯ ತಪಾಸಣೆಯನ್ನ ಮಾಡಿಸುತ್ತಾ ಜನರಿಗೆ ಉಪಯೋಗವಾಗುವಂತಹ ಜನಪಯೋಗಿ ಕಾರ್ಯಕ್ರಮಗಳಿಗೆ ಹೆಜ್ಜೆ ಹಾಕಿರುವಂತಹ ಜಸ್ಟಿಸ್ ಫಾರ್ ಮುಮ್ತಾಜ್ ಅಲಿ ಗ್ರೂಪ್ ಇವರಿಗೆ ಪ್ರಪ್ರಥಮವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ವೇದಿಕೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ನಿಕಟಪೂರ್ವ ಕಾರ್ಪೊರೇಟರ್ ಶಂಶಾದ್ ಅಬೂಬಕರ್, ಅದೇ ರೀತಿ ನಮ್ಮ ಮೂಡ ಇದರ ಇನ್ಚಾರ್ಜ್ ಆಗಿರುವ ಅದ್ದು ಹಾಜಿ, ಅದೇ ರೀತಿ ಹನೀಫ್ ಹಾಜಿ, ಅದೇ ರೀತಿ ರೆಹಮಾನ್ ಭಾಯ್, ಹಾಗೂ ನಮ್ಮ ಅಧ್ಯಕ್ಷರಾದ ನಜೀರ್ ಹುಸೇನ್ ರವರು, ಅದೇ ರೀತಿ ಟಿಪ್ಪುರವರು ಹಾಗೂ ಉಳಿದ ಎಲ್ಲ ಗಣವೆತ್ತ ನಾಯಕರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಯಶಸ್ವಿಗೆ ರೂವಾರಿಯಾಗಿರುವಂತಹ ನಮ್ಮ BM ಅಬೂಬಕರ್ ಅವರಿದ್ದಾರೆ, ಅವರಿಗೂ ಕೂಡ ಹೃದಯಾಂತರಾಳದ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಇದಕ್ಕಾಗಿ ಸಹಕರಿಸಿದ ನಮ್ಮ ಎಲ್ಲ ಯುವ ಪ್ರತಿಭೆಗಳಿದ್ದಾರೆ, ನಮ್ಮ ಈ ಒಂದು ರಕ್ತದಾನಿಗಳು ಕೂಡ ಇದ್ದಾರೆ, ಹಾಗೂ ಈ ಒಂದು ಆಸ್ಪತ್ರೆ ಸಿಬ್ಬಂದಿ ವರ್ಗದವರು, ಅದಕ್ಕೂ ಶ್ರೀನಿವಾಸ ಆಸ್ಪತ್ರೆಯ ನಮ್ಮ ಜುಲ್ಫಿಕರ್ ಅಲಿ ಅವರು ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸುವವರು ವ್ಯಕ್ತಿತ್ವ. ಅವರು ಕಣಚೂರಿನಲ್ಲಿದ್ದರು, ಈಗ ನಮ್ಮ ಹತ್ತಿರದ ಶ್ರೀನಿವಾಸ್ ಅಲ್ಲಿ ಇನ್ಚಾರ್ಜ್ ಆಗಿದ್ದಾರೆ. ಅವರಿಗೂ ಕೂಡ ಹೃದಯಾಂತರಾಳದ ಅಭಿನಂದನೆ
ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಇಲ್ಲಿ ನೆರೆದಿರುವ ಸರ್ವರಿಗೂ ಕೂಡ ಈ ಕಾರ್ಯಕ್ರಮದ ಒಂದು ಎಳ್ಳಷ್ಟು ಕೂಡ ಸಹಕರಿಸಿದ ಸರ್ವರಿಗೂ ಹೃದಯಾಂತರಾಳದ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ನಾವು ಬರುವಾಗ ಏನನ್ನು ತಂದಿಲ್ಲ, ಹೋಗುವಾಗ ಏನನ್ನೂ ಕೊಂಡು ಹೋಗಲ್ಲ. ಬಂದು ಹೋಗುವ ಈ 3 ದಿನಗಳ ನಡುವೆ ಯಾತಕ್ಕಾಗಿ ದ್ವೇಷ, ಯಾತಕ್ಕಾಗಿ ಮತ್ಸರ, ಸಾಧ್ಯವಾದರೆ ಮರ್ಹೂಮ್ ಮುಮ್ತಾಜ್ ಅಲಿ ಅವರಂತೆ ಎಲ್ಲರಿಗೂ ಪ್ರೀತಿಯನ್ನು ಕೊಟ್ಟು ದ್ವೇಷವನ್ನು ಅಳಿಸಿ ನಾವು ಮುನ್ನಡೆಯೋಣ ಅನ್ನೋ ಮಾತನ್ನ ಹೇಳ್ತಾ ಸರ್ವರಿಗೂ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ವಿರಮಿಸ್ತಾ ಇದ್ದೇವೆ. ಜೈ. ಅವರ ಸಹಭಾಗಿತ್ವದಲ್ಲಿ ಶ್ರೀನಿವಾಸ್ ಆಸ್ಪತ್ರೆ ಮುಕ್ತ ಇವರ ಆರೋಗ್ಯ ತಪಾಸಣಾ ಶಿಬಿರದೊಂದಿಗೆ ಬಹಳಷ್ಟು ಯಶಸ್ವಿ ಒಂದು ರಕ್ತದಾನ ಶಿಬಿರವನ್ನ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಬಹಳಷ್ಟು ಅತ್ಯದ್ಭುತವಾದ ಒಂದು ಕಾರ್ಯಕ್ರಮ. ನಮ್ಮ ಮುಮ್ತಾಜ್ ಅಲಿ ಅವರ ನೆನಪಿನ ಒಂದು ಸ್ಮರಣಿಕೆಯಾಗಿದೆ. ನಿನ್ನೆ ಮೊನ್ನೆ ನೋಡಿದಂತೆ ಮನಸ್ಸಿಗೆ ಭಾಸವಾಗ್ತಿರುವಂತಹ ವ್ಯಕ್ತಿತ್ವ, ಮನ್ಮರೆಯಾದರೂ ಕಣ್ಮರೆಯಾಗದ ಕಣ್ಮಣಿಯವರು. ಅವರ ನೆನಪಿಗಾಗಿ ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮಕ್ಕೆ ಅವರ ಸಹೋದರ ತುಂಬಾ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಬಿಡುವು ಮಾಡಿಕೊಂಡು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಮೈಸೂರಿನಿಂದ ಬಂದಂತಹ ನಮ್ಮ ಕಣ್ಣಿನ ತಪಾಸಣೆಗಾಗಿ ಉಚಿತ ಕನ್ನಡಕವನ್ನು ವಿತರಿಸಲಿಕ್ಕೆ ಬಂದಿರುವಂತಹ ಡಾಕ್ಟರ್ ಶುಹೈಬ್ ರವರು ಕೂಡ ಇದ್ದಾರೆ. ಅದೇ ರೀತಿ ಅವರ ಸಹಪಾಠಿಗಳು ಕೂಡ ಇದ್ದಾರೆ, ಸಹೋದ್ಯೋಗಿಗಳು ಕೂಡ ಇದ್ದಾರೆ. ಎಲ್ಲರಿಗೂ ಕೂಡ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಶುಭ ಹಾರೈಕೆಯನ್ನು ಹೇಳಲಿಕ್ಕಾಗಿ ನಮ್ಮ ಮಾಜಿ ಶಾಸಕರಾದಂತಹ ನಮ್ಮ ಚತುರ ಡೈನಾಮಿಕ್ ಯಂಗ್ ತರಣ ಇದ್ದಾರೆ. ಎಲ್ಲ ವಿಷಯದಲ್ಲಿ ಯಾರಿಗೆ ಯಾವಾಗ ಬೇಕಾದರೂ ಕೂಡ ಮಧ್ಯರಾತ್ರಿಯಲ್ಲಿ ಕರೆದರೂ ಹೋಗೊಟ್ಟು ಬರುವಂತಹ ಅವರು ಚತುರ. ಅವರಿಗೆ ಒಂದೆರಡು ಮಾತಿಗಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಪ್ರತಿಷ್ಠಿತ ಶಾಲೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಹೆಸರಿನಲ್ಲಿ ಕಾರ್ಯಾಚರಿಸುತ್ತಿರುವಂತಹ ಈ ಸರ್ಕಾರಿ ಶಾಲೆಯಲ್ಲಿ ಆಗುತ್ತಿರುವ ದಿವಸ ಮಕ್ಕಳಿಗೆ ರಜೆ ಇರುವುದರಿಂದ ಈ ಪರಿಸರದ ಬ್ಲಡ್ ಹೆಲ್ತ್ ಕರ್ನಾಟಕ ರಿಜಿಸ್ಟ್ರೇಷನ್ ಅವರ ಒಂದು ಕನಸು, ಆ ಕನಸು ನನಸಾಗುತ್ತ ಒಂದು ದೊಡ್ಡ ಹೆಜ್ಜೆ. ನಿಮ್ಮೊಂದಿಗೆ ಇದ್ದುಕೊಂಡು ಈ ಭಾಗದ ಮಸೀದಿಯ ಅಧ್ಯಕ್ಷರಾಗಿದ್ದು ಈ ಭಾಗದ ಸರ್ವರಿಗೂ ತಾನೊಬ್ಬ ಸಹೋದರನಾಗಿದ್ದುಕೊಂಡು
ನನ್ನ ಸಹೋದರ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ. ಇಲ್ಲಿ ಮನುಷ್ಯರಿಗೆ ಯಾವ ರೀತಿಯಲ್ಲಿ ರಾತ್ರಿ ಹಗಲಾಗಿ 24 ಗಂಟೆ ಒಂದು ಸೇವೆಯನ್ನು ಮಾಡುವಂತಹ ಕೆಲಸಕ್ಕೆ ಬದ್ಧರಾಗಿದ್ದಂತಹ, ತಾನು ಕೈ ಹಾಕಿದರೆ ಅದನ್ನು ಯಶಸ್ವಿಯಾಗಿ ದಡ ಮುಟ್ಟಿಸ್ತೇನೆ ಅಂತ ಹೇಳುವಂತಹ ಆ ಹುರುಪು, ಹುಮ್ಮಸ್ಸು ಮತ್ತು ಸ್ನೇಹಮಯಿಯಾಗಿ 1 ವರ್ಷದ ಹಿಂದೆ ನಮ್ಮನ್ನು ಕರೆದಂತಹ ನಮ್ಮ ಸಹೋದರ ಮಮತಾಜ್ ಅಲಿ ಅವರ ಹೆಸರಿನಲ್ಲಿ ಒಂದು ಜಸ್ಟಿಸ್ ಫಾರ್ ಮಮತಾಜ್ ಅಲಿ ಅಂತ ಹೇಳುವಂತಹ ಒಂದು ಗ್ರೂಪ್ ಅನ್ನು ರಚಿಸಿ ಇವತ್ತು ಇಲ್ಲಿ ಕೊರತೆ ಇರುವಂತಹ ಈ ಸಂದರ್ಭದಲ್ಲಿ ಯುವಕರಿಂದ ರಕ್ತವನ್ನು ಶೇಖರಿಸಿದೆ. ಅದೇ ತರ ಈ ಭಾಗದ ಕಾಡು ಬಡ ನಾಗರಿಕ ಬಂಧುಗಳಿಗೆ ಕೃಷ್ಣಾಪುರದ ಕಾಲ್ನಡಿ ಪವಿತ್ರ ವಿದ್ಯಾಸಂಸ್ಥೆಯಲ್ಲಿ ಆ ಆರೋಗ್ಯ ತಪಾಸಣೆ ಮಾಡುವಂತಹ ಈ ಒಂದು ಸೇವೆ, ಬಹುಶಃ ಆರೋಗ್ಯದಲ್ಲಿ ಕಣ್ಣು ಸಮೇತ ಇವತ್ತು ಸೇರಿಸಿಕೊಂಡು ಇವತ್ತು ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿದ್ದೀರಾ. ನನ್ನ ಆತ್ಮೀಯ ಮಿತ್ರರಾದ ಶಂಶೂರ್ ಅವರು ಈ ಬ್ಲಡ್ ಹೆಲ್ತ್ ಕೇರ್ ಬಹುಶಃ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇವತ್ತು ರಕ್ತದ ಕೊರತೆ ಇದೆ, ಅದಕ್ಕೆ ಜಾತಿ ಇಲ್ಲ. ಇವತ್ತು ಆ ರಕ್ತವನ್ನು ಒಂದು ದೇವರು ಸೃಷ್ಟಿಸಿದಂತಹ ನಾದಿಗೆ ಅಗತ್ಯ ಇರುವಂತಹ ಸಂದರ್ಭದಲ್ಲಿ ಎಲ್ಲ ದಾನದಲ್ಲಿದ್ದಲೂ ಮಿಗಿಲಾದ ದಾನ ಆ ರಕ್ತವನ್ನು ನೀಡಿ ಅದನ್ನು ಬದುಕಿಸುವಂತಹ ಕೆಲಸ ಮಾಡುವಂತಹ ಆ ವ್ಯವಸ್ಥೆಗೆ ಬದ್ಧರಾಗಿರುವಂತಹ ಬ್ಲಡ್ ಬ್ಯಾಂಕಿನ ಆ ಕರ್ನಾಟಕದ ಘಟಕವನ್ನು ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ತಮಗೆ ನೀಡಲಿಕ್ಕೆ ನಾನು ಖಂಡಿತ ದೇವರಲ್ಲಿ ತಮಗೆ ಆರೋಗ್ಯ, ಆಯುಷು ಮತ್ತು ಈ ಭಾಗದ ಪ್ರೀತಿಯ ಜನರ ಆ ದುಃಖವನ್ನು ನೆರವೇರಿಸಿದಂತ ವಿಷಯವನ್ನು ಹೇಳುತ್ತಾ, ಇವತ್ತು ಕಣ್ಣಿನ ತಪಾಸಣೆಗಾಗಿ ಬಂದಿರುವಂತಹ ಮೈಸೂರಿನ ಪ್ರಖ್ಯಾತ ಈ ಬಾರಿ ಪ್ರಾರಂಭವಾದಂತಹ ಫೀಲ್ಡ್ ಮೆಡಿಕಲ್ ಕಾಲೇಜಿನ ಆ ನನ್ನ ಶೋಯಬ್ ಅವರು, ಅದೇ ತರ ಅಲ್ಲಿಂದಲೇ ಇದಕ್ಕಾಗಿ ಬಂದಿರುವಂತಹ ಅಮಾನುಲ್ಲರವರು ಮತ್ತು ಅಲ್ಲಿ ಆ ಹಾಸ್ಪಿಟಲ್ ಅಲ್ಲಿ ರಾತ್ರಿ ಆಗಲು ದುಡಿಯುತ್ತಿರುವಂತಹ ಲತೀಫ್ ಅವರು, ಆಜಮ್ ಅವರು, ಇವರೆಲ್ಲರೂ ಸೇರಿಕೊಂಡು ನಮ್ಮ ಈ ಭಾಗದ ಪ್ರಖ್ಯಾತ ಹಾಸ್ಪಿಟಲ್ ಏನಪ್ಪಯ್ಯ, ಅದೇ ತರ ಫಾದರ್ ಮುಲ್ಲರ್ಸ್ನ ಹಾಸ್ಪಿಟಲ್ ಮಾಡಿ ಹೋಗುವಂತಹ ಕೆಲಸ ನಿಜಕ್ಕೂ ಈ ಕರ್ನಾಟಕ ಬ್ಲಡ್ ಗ್ರೂಪ್ ನಿಜಕ್ಕೂ ನನ್ನ ಹೃದಯಂತಕವಾಗಿ ಬರೀ ಅಧ್ಯಕ್ಷರಲ್ಲ, ಇಡೀ ಕರ್ನಾಟಕದಲ್ಲಿ ಸಂಚರಿಸುತ್ತಿರುವಂತಹ ಅವರ ಟೀಮು, ಆ ಟೀಮ್ ಅವರ ಬೆನ್ನ ಹಿಂದೆ ಇದ್ದು ಇವತ್ತಿಂತಹ ಒಂದು ಯಶಸ್ವಿ ಕೆಲಸ ಮಾಡಲಿಕ್ಕೆ ಕಾರಣವಾಯಿತು. ಇದರಿಂದ ಆದ ಲಾಭ ಅಲ್ಲಾಹು ಆ ಮರ್ಹೂಮ್ ಮುಮ್ತಾಜ್ ಅಲಿ ಅವರ ಖಬರಿಗೆ ಮುಟ್ಟಿಸಲಿ ಅಂತ ಹೇಳುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನೀವೆಲ್ಲರೂ ಪ್ರಾರ್ಥಿಸ್ತಾ, ಅನುಗ್ರಹ ಖಂಡಿತ ಇದೆ, ತಮ್ಮ ಮುಂದಿನ ಬಾಳು ಯಶಸ್ವಿಯಾಗಲಿ ಅಂತ ಹೇಳುವಂತಹ ವ್ಯವಸ್ಥೆ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನನ್ನನ್ನು ಕರೆದಿದ್ದೀರಾ. ನಾನು ಬೆಳಗಿನ ಸಂದರ್ಭದಲ್ಲಿ ಕೇರಳ ರಾಜ್ಯದಲ್ಲಿರುವಂತಹ ಸಂದರ್ಭದಲ್ಲಿ ಬರಲಿಕ್ಕೆ ಅನಾನುಕೂಲವಾಯಿತು. ಬಹುಶಃ ಯಶಸ್ವಿಯಾಗಿ ಇದನ್ನು ಮಾಡಿದ್ದೀರಾ. ಖಂಡಿತವಾಗಿಯೂ ಹಠ ಬಿಡದ ತ್ರಿವಿಕ್ರಮನಂತೆ ತಮ್ಮ ಸಾಧನೆಯನ್ನು ನಾನು ಆ ಕಪ್ಪೆಯೊಳಗಿರುವಂತಹ ಚಿಪ್ಪಿನ ಆ ಒಳಗಿರುವಂತಹ ಆ ಮಾಂಸದ ತರ ತಮ್ಮ ಸೇವೆ ವಿಷಯ ಇಲ್ಲ ಅಂತ ಹೇಳುವಂತಹ ಮಾತನ್ನು ಹೇಳಿ ತಮ್ಮ ಈ ಸತತ 4 ದಿವಸಗಳಿಂದ ಈ ಕ್ಯಾಂಪ್ ಅನ್ನು ಅವರು ರಾತ್ರಿ ಹಗಲು ಯಶಸ್ವಿಯಾಗಿ ಉಳ್ಳಾಳ ಇರ್ಬೋದು, 2 ಕಡೆ ಇರ್ಬೋದು ಮತ್ತು ಇಲ್ಲಿ ಕೃಷ್ಣಾಪುರಕ್ಕೆ ಬಂದು ತಮ್ಮ ಸೇವೆ ಅನನ್ಯವಾದ್ದು. ಅಲ್ಲಾಹ್ ನಿಮಗೆ ವಿಶೇಷವಾದ ಸ್ಥಾನವನ್ನು ಸ್ವರ್ಗದಲ್ಲಿ ತಮಗೆ ಕೊಡ್ಲಿ ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ಮಾಡಿ ನಾನು ಎಲ್ಲರಿಗೂ ವಂದಿಸಿ, ಈ ಭಾಗದಲ್ಲಿ ಮುಂದಿನ ಸಂದರ್ಭದಲ್ಲಿ ಕಾರ್ಪೊರೇಟ್ ಎಲೆಕ್ಷನ್ಗೆ ನಿಲ್ಲಲಿಕ್ಕೆ ತಯಾರಾಗುತ್ತಿರುವಂತಹ ಟಿಪ್ಪೂರವರು ಸಮೇತ ಇದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ